ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ಕರಾವಳಿ ಭಾಗ ಸದ್ಯ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಇವತ್ತು ಮಾತ್ರ ಅಲ್ಲ, ನಿನ್ನೆ ಅಲ್ಲ, ಬಹಳಷ್ಟು ವರ್ಷಗಳಿಂದ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಜನರ ಒಂದು ಜನಜೀವನದ ಒಂದು ನರನಾಡಿಯಾಗಿ ಒಂದು ಅತ್ಯದ್ಭುತವಾಗಿರುವಂತಹ ವ್ಯವಸ್ಥೆ ಇದೆ. ನಮ್ಮ ಭಾರತ ದೇಶದಲ್ಲೇ ಒಂದು ಖಾಸಗಿ ಸಿಟಿ ಬಸ್ ವ್ಯವಸ್ಥೆ, ಖಾಸಗಿ ಬಸ್ನ ವ್ಯವಸ್ಥೆ, ಸುಂದರವಾಗಿರುವಂತಹ ಖಾಸಗಿ ಬಸ್ನ ವ್ಯವಸ್ಥೆ, ಅತಿ ದೊಡ್ಡವಾಗಿರುವಂತಹ ಖಾಸಗಿ ಬಸ್ನ ವ್ಯವಸ್ಥೆ ಇರುವಂಥದ್ದು ಅದು ನಮ್ಮ ಕರಾವಳಿ ಭಾಗದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ. ನಾನು ಆಗಲೇ ಹೇಳಿದಾಗೆ ಇದು ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಜನರ ಜೀವನಾಡಿ ಜೊತೆಗೆ ನರನಾಡಿಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಪ್ರತಿಯೊಬ್ಬರು ಕೂಡ ಇದನ್ನೇ ನಂಬಿ ಬದುಕುವವರು ಅದೆಷ್ಟೋ ಜನರು ಇದ್ದಾರೆ. ಮಧ್ಯಮ ವರ್ಗದವರು, ಬಡವರ್ಗದವರು ಎಲ್ಲರೂ ಕೂಡ, ಶಾಲಾ ಮಕ್ಕಳು, ಕಾಲೇಜಿಗೆ ಹೋಗೋರು, ಕೆಲಸಕ್ಕೆ ಹೋಗೋರು ಎಲ್ಲರೂ ಕೂಡ ಬಸ್ಸನ್ನೇ ಆಧರಿಸಿ ಅವರ ದೈನಂದಿನ ಕೆಲಸ ಕಾರ್ಯಗಳಿಗೆ ಹೋಗಿ ಅವರ ಮೇಲೆ ನಂಬಿಕೆಯನ್ನ ಇಟ್ಟು ಆತ್ಮೀಯತೆಯ ಭಾವವನ್ನು ರೂಢಿಸಿಕೊಂಡು ನಾವು ಬದುಕ್ತಾ ಇದ್ದೀವಿ. ಅವರುಗಳು ನಮ್ಮವರ ಜೊತೆ, ನಮ್ಮವರು ಅವರುಗಳ ಜೊತೆ, ನಾವೆಲ್ಲರೂ ಒಂದಾಗಿ ಬದುಕ್ತಾ ಇದ್ದೀವಿ. ಆದರೆ ವಿಚಾರ ಏನು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗ ಈ ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡಿದೆ ಅಂತ ಬಂದಾಗ, ಇಂದು ನಿನ್ನೆಯದಲ್ಲ, ನಿನ್ನೆ ನಡೆದಿರುವಂತಹ ಘಟನೆ ಮಾತ್ರ ಅಲ್ಲ, ಇಂತಹ ಘಟನೆಗಳು ಕರಾವಳಿ ಭಾಗದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿಯಲ್ಲಿ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಒಂದ್ ಕಡೆ ಹೆಮ್ಮೆ ಇದೆ ನಮ್ಮ ಖಾಸಗಿ ಬಸ್ ವ್ಯವಸ್ಥೆಯ ಮೇಲೆ, ಪ್ರೈವೇಟ್ ಬಸ್ ವ್ಯವಸ್ಥೆಯ ಮೇಲೆ. ಅಟ್ ದ ಸೇಮ್ ಟೈಮ್ ಇಂತಹ ವಿಚಾರಗಳು ನಡೆದಾಗ, ಇಂತಹ ದುರ್ವರ್ತನೆಗಳು ನಡೆದಾಗ ಬಹಳಷ್ಟು ಬೇಸರ ಆಗುತ್ತೆ. ಯಾಕಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಅಸಹ್ಯ ವರ್ತನೆ, ದುರ್ವರ್ತನೆಗಳು, ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು, ಗಲಾಟೆ ಮಾಡುವಂಥದ್ದು ಮತ್ತೆ ಮತ್ತೆ ಬಸ್ ಟೈಮಿಂಗ್ಸ್ ವಿಚಾರದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋರು ಯಾರು, ಯಾತಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ, ಏನ್ ಕತೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಬಹಳಷ್ಟು ಸಮಯಗಳಿಂದ ಈ ಒಂದು ಸಮಸ್ಯೆಗಳಿಂದ ನಮ್ಮ ಕರಾವಳಿ ಭಾಗದ ಜನರು ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕು, ಕೆಲಸಕ್ಕೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು, ಸರಿಯಾದ ಟೈಮ್ಗೆ ಹೋಗಬೇಕು, ಸರಿ. ಅಟ್ ದ ಸೇಮ್ ಟೈಮ್ ಇಲ್ಲಿ ಬಸ್ ಸಿಬ್ಬಂದಿಗಳು, ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಇವ್ರುಗಳ ಮಾತಿನ ಚಕಮಕಿಯ ನಡುವೆ ಬಹಳಷ್ಟು ಘಟನೆಗಳು ರಸ್ತೆಯ ನಡುವೆ ನಡೆದಿರುವಂಥದ್ದು, ಜೊತೆಗೆ ಇದು ಸಾರ್ವಜನಿಕರಿಗೆ ಬಹಳಷ್ಟು ಅಸಹ್ಯ ತರುವಂತಹ ಪರಿಸ್ಥಿತಿಗೆ ಇತ್ತೀಚಿನ ಈ ಒಂದು ಬಸ್ ಟೈಮಿಂಗ್ಸ್ ವಿಚಾರಗಳು ಕನ್ವರ್ಟ್ ಆಗ್ತಾ ಇರುವಂಥ ದುರಂತದ ಸಂಗತಿ. ಯಾಕಂದ್ರೆ ನಾನು ಮಾತನಾಡ್ತಿರುವಂಥ ವಿಚಾರ, ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದ ವೈರಲ್ ಆಗ್ತಾ ಇದೆ. ಯಾಕೆಂದ್ರೆ ಬುಧವಾರ ನಡೆದಿರುವಂತಹ ಈ ಒಂದು ಘಟನೆ ಮಣಿಪಾಲದಲ್ಲಿ 2 ಬಸ್ ಸಿಬ್ಬಂದಿಗಳು ಯಾವ ರೀತಿ ದುರ್ವರ್ತನೆ ತೋರಿದ್ದಾರೆ ಅಂತ ಬಂದಾಗ, ಬಸ್ನ ಟೈಮಿಂಗ್ಸ್ನ ವಿಚಾರವಾಗಿ ರಸ್ತೆಯಲ್ಲೇ ಹೊಡೆದಾಡಿಕೊಂಡಿದ್ದಾರೆ. ರಸ್ತೆಯಲ್ಲಿ ಯಾವ ರೀತಿ ಹೊಡೆದಾಡಿಕೊಂಡಿದ್ದಾರೆ, ಪಕ್ಕ ಸಿನಿಮಾ ಸ್ಟೈಲ್ನಲ್ಲಿ ರೌಡಿಗಳು ಯಾವ ರೀತಿ ಹೊಡೆದಾಡ್ತಾರೆ, ರಾಡನ್ನು ಹಿಡಿದುಕೊಂಡು ಆ ರೀತಿ ಹೊಡೆದಾಡಿಕೊಂಡಿದ್ದಾರೆ. ಜೊತೆಗೆ ಮತ್ತೊಬ್ಬರ ಕಿವಿಯನ್ನ ಕಚ್ಚಿ, ಮೂಗನ್ನ ಕಚ್ಚಿ, ನೆಲದಲ್ಲಿ ಹೊರಳಾಡಿಕೊಂಡು ಹೊಡೆದುಕೊಂಡಿದ್ದಾರೆ. ಒಬ್ಬರು ಬಸ್ ಕಂಡಕ್ಟರ್ ಜೊತೆಗೆ ಡ್ರೈವರ್, ಪ್ರೈವೇಟ್ ಬಸ್ನ ಈ ಒಂದು ಸಿಬ್ಬಂದಿಗಳ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ಆಕ್ರೋಶ ಕಾರಣ ಆಗ್ತಾ ಇದೆ. ಜೊತೆಗೆ ಇವರುಗಳು ಯಾಕೆ ಈ ರೀತಿ ಮಾಡ್ತಾರೆ, ಯಾಕೆ ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಸಹ್ಯ ವರ್ತನೆಯನ್ನ, ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ, ಯಾಕೆ ಈ ರೀತಿ ಗಲಾಟೆಗಳನ್ನ ಮಾಡ್ತಾರೆ ಅನ್ನೋದು ಜನರು ಕೇಳ್ತಾ ಇರುವಂಥದ್ದು. ಯಾಕಂದ್ರೆ ಜನರಿಗೆ ನೋಡಿ ನೋಡಿ ಸಾಕಾಗಿದೆ ಇಂತಹ ಘಟನೆಗಳು. ಇದಕ್ಕೆ ಕೊನೆ ಯಾವಾಗ ಅನ್ನುವಂತಹ ಪ್ರಶ್ನೆ. ಜೊತೆಗೆ ಏನಾಗಿದೆ ಮಣಿಪಾಲದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ.
ಮತ್ತೆ ಮತ್ತೆ ಬಸ್ ಟೈಮಿಂಗ್ಸ್ ವಿಚಾರವಾಗಿ ಗಲಾಟೆಗಳು ನಡೀತಾಲೇ ಇದೆ. ಅದರ ಮುಂದುವರಿದ ಭಾಗವಾಗಿ ಮತ್ತೊಂದು ದುರ್ಘಟನೆ ಮಣಿಪಾಲದಲ್ಲಿ ನಡೆದಿರುವಂಥದ್ದು. ಮಣಿಪಾಲದಲ್ಲಿ ಬಸ್ ಸಿಬ್ಬಂದಿಗಳ ದುರ್ವರ್ತನೆಗೆ ಸಾರ್ವಜನಿಕರ ಹಿಡಿಶಾಪ. ಜೊತೆಗೆ ಇದಕ್ಕೆಲ್ಲ ಕೊನೆ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನ ಕರಾವಳಿ ಭಾಗದ ಜನರು ಕೇಳ್ತಾ ಇದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ರಾಡನ್ನು ಹಿಡಿದು ಹೊಡೆದಾಡಿಕೊಂಡಂತಹ ಬಸ್ ಸಿಬ್ಬಂದಿಗಳು ಥೇಟ್ ಸಿನಿಮೀಯ ರೀತಿಯಲ್ಲಿ ರಾಡನ್ನು ಹಿಡಿದು ಹೊಡೆದಾಡಿಕೊಂಡಿದ್ದಾರೆ ಬಸ್ನ ಸಿಬ್ಬಂದಿಗಳು. ಜೊತೆಗೆ ನೆಲಕ್ಕೆ ಬಿದ್ದು ಹೊರಳಾಡಿ ಕಿವಿಯನ್ನ ಕಚ್ಚಿ ಮೂಗನ್ನ ಕಚ್ಚಿ ಅಸಹ್ಯ ರೀತಿಯಲ್ಲಿ ಹೊಡೆದಾಡಿಕೊಂಡಿದ್ದಾರೆ ಬಸ್ನ ಸಿಬ್ಬಂದಿಗಳು. ನಿಜವಾಗ್ಲೂ ಈ ಗಲಾಟೆಯನ್ನು ನೋಡಿದಾಗ ಬಹಳಷ್ಟು ಬೇಸರ ತರುತ್ತೆ. ಯಾಕಪ್ಪ ಇವರುಗಳು ಈ ರೀತಿ ಮಾಡ್ತಾರೆ? ಬಸ್ ಟೈಮಿಂಗ್ಸ್ ವಿಚಾರದಲ್ಲಿ ಇಂತಹ ಗಲಾಟೆಗಳು ನಡೆಯುತ್ತಾ? ಈ ರೀತಿಯ ಪ್ರೆಷರ್ ಇರುತ್ತಾ? ಈ ರೀತಿಯ ಗಲಾಟೆಗಳು ನಡೆಯುತ್ತಾ? ಈ ರೀತಿಯ ಹೊಡೆದಾಟಗಳು ನಡೆಯುತ್ತಾ? ಏನಿರುತ್ತೆ ಈ ಬಸ್ ಟೈಮಿಂಗ್ಸ್ ವಿಚಾರದಲ್ಲಿ? ಯಾಕೆ ಈ ಸಿಬ್ಬಂದಿಗಳಿಗೆ ಅಂದರೆ ಕಂಡಕ್ಟರ್ಗಳಿಗೆ, ಡ್ರೈವರ್ಗಳಿಗೆ ಈ ಒಂದು ವಿಚಾರವಾಗಿ ಪದೇ ಪದೇ ಕರಾವಳಿ ಭಾಗದಲ್ಲಿ ಗಲಾಟೆ ಆಗ್ತಾ ಇದೆ? ಇದನ್ನು ನಿಲ್ಲಿಸೋರು ಯಾರು ಇಲ್ವಾ ಅನ್ನುವಂತಹ ಪ್ರಶ್ನೆಗಳ ನಡುವೆ, ಯಾಕಂದರೆ ಮೊನ್ನೆ ತನ ನಾವು ನೋಡಿದ್ವಿ, ಮಂಗಳೂರಿನಲ್ಲೂ ಕೂಡ ನಡೆದಿತ್ತು, ಹಾರ್ಟ್ ಆಫ್ ದಿ ಜಂಕ್ಷನ್ ಜ್ಯೋತಿ ಜಂಕ್ಷನ್ನಲ್ಲೂ ಕೂಡ ಇದೇ ರೀತಿಯ ಗಲಾಟೆಗಳು ನಡೆದಿತ್ತು. ಬಸ್ ಟೈಮಿಂಗ್ಸ್ ವಿಚಾರವಾಗಿ ಪರಸ್ಪರ ಹೊಡೆದಾಡಿಕೊಂಡು ಅಲ್ಲಿ ಎದುರಿನ ವಾಹನಕ್ಕೆ ಹೊಡೆದಾಡಿಕೊಂಡು ಕೂಡ ಅದನ್ನು ಜಖಮ್ ಮಾಡಿಕೊಂಡು ಡ್ಯಾಮೇಜ್ ಮಾಡಿಕೊಂಡು ಅಷ್ಟರ ಮಟ್ಟಿಗೂ ಕೂಡ ಆ ಒಂದು ಟೈಮಿಂಗ್ಸ್ ವಿಚಾರ ಕಾಂಟ್ರವರ್ಸಿಗೆ ತಿರುಗಿತ್ತು. ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥದ್ದು, ಒಂದು ಬಸ್ಸನ್ನು ನಿಲ್ಲಿಸಿ ಮತ್ತೊಂದು ಬಸ್ಸಿನ ಒಳಗೆ ಹೋಗಿ ಹೊಡೆಯುವಂಥದ್ದು, ಅವಾಚ್ಯ ಶಬ್ದಗಳಿಂದ ಬೈಯುವಂಥದ್ದು, ಜೊತೆಗೆ ಗಲಾಟೆ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಜನಕುಲ್ಕೆ ನೀತೆ ನಮ್ಮ ಕುಡ್ಲದ ಕುಲು ತುಳುನಾಡದ ಕುಲು ಎಂಚಿನ ಅವಸ್ಥೆ ಮಾರೆ ಮುಕ್ಲಪುರ ದಾಯಿ ಇಂಚ ಮಂತಂದು ಲೆರನ್ ಬಸ್ ಟೈಮಿಂಗ್ಸ್ ದ ವಿಚಾರಡೆ ಇಂಚಿನ ಪರಿಸ್ಥಿತಿ ಬರ್ಪುಂಡ ಕಂಡಕ್ಟರ್ನ ಕುಲು ಡ್ರೈವರ್ನ ಕುಲು ಈ ನಮ್ನೆ ರೋಡ್ ಬೂಡ್ದು ಪೆಟ್ಟು ಮಲ್ಪೇರು ಪೊರೆಲ್ ವೇರು ಚುಚ್ಚೋನ್ ವೇರು ಪನ್ನಗ ವಾ ಪರಿಸ್ಥಿತಿ ಉಂಡಂಚಿನ ಬಸ್ ಟೈಮಿಂಗ್ಸ್ ದ ವಿಚಾರದ ದಾಯಿ ಹಿಂದಕ್ಕೆ ಸ್ಟಾಪ್ ಮಲ್ಪೇರ ಆಪಜಿ ಇಂದಿನ ಉಂತಾರ ಒಂದು ಜೀವನ ಪ್ರಶ್ನೆನ ತುಳುನಾಡದ ಜನಕುಲ್ಕೆ ಏನೊಂದು ದಯಪನಾಗ ನಮಕ್ ತೂದು ಸಾಕಾತ ನೀ ಗಲಾಟೆ ಅಕಲ ಗಲಾಟೆಡ್ ಓಡಂಡ್ಲ ಪೋಪುನ ಕುಲು ಆ ನಂಬುದು ಆ ಬಸ್ ಬೈದು ಪೇರು ಅಕ್ಲೆಗೆ ಒಂಜಿ ಸಮಸ್ಯೆ ಆಯ್ತಾ. ಒಟ್ಟಿಗೆ ಈ ಗಲಾಟೆ ನಲ್ಲ ವಿಪರೀತಗ ಪೋದಿತ್ತು ನಮ್ಮನಾಗ ರಾಡ್ ಬರ ಮತ್ತೊಂದು ಗಲಾಟೆ ಮಲ್ಪೇರು ಪನ್ನಾಗ ನಮ್ಮ ಬಸ್ ಎಂಚ ಪೋಪ ಒಂಜಿ ಸುರಕ್ಷಿತ ದೃಷ್ಟಿಡ್ ಪೋಪ ಅಂಡ ಈ ನಮ್ನೆ ಬಿಹೇವಿಯರ್ ತೂಪಾನಾಗ ಅವಳು ತೆರಿದಿನ ಕುಲು ಗೊತ್ತಿನ ಕುಲು ಈ ನಮ್ನ ಮನಸ್ಥಿತಿ ಬರ್ಪುಣ್ ಪನ್ನಾಗ ದಾದ ಕತೆ ಬಂದ್ಬಿಟ್ಟಿನ ವಿಚಾರನ ಜನಕುಲ್ಕೆ ಏನೊಂದು ಲೇರ ಆಯ್ತು. ಒಟ್ಟಿಗೆ ಒಂದು ಏಪ ಉಂತುಂಡು ಏಪ ಸ್ಟಾಪ್ ಆಪುಂಡು ಇಂಚಿನ ಗಲಾಟೆ ಇಂಚಿನ ಟೈಮಿಂಗ್ಸ್ ವಿಚಾರ ಆಪುನಂಚಿನ ಕಾಂಟ್ರವರ್ಸಿ ಪಂಚಿನ ಪ್ರಶ್ನೆ. ಅಂತ ಯಾರು ಬಿಡಿಸೋರಿಲ್ಲ ನಾವು. ಅಲ್ಲ ಯಾರು ಕೂಡ ಬಿಡಿಸೋರು ಹೌದು, ಎಲ್ಲ ನೋಡ್ತಾ ಇದ್ದಾರೆ ನೋಡಿ. ಪೊಲೀಸ್ನವರು ಇವರು ಯಾರು ಕೂಡ ಅಲ್ಲ ಹಾಗೆಲ್ಲ ಇಷ್ಟು ಜನ ಒಟ್ಟಿಗೆ ಬಸ್ಸಿನ ಕಂಡಕ್ಟರ್ನವರು ಇರುವಾಗ ಎಂತದು ಇವರೇ ಕಿತ್ತಾಡಿಕೊಳ್ಳುದು ಯಾರದೋ ಬಸ್ ಬರೇ ಒಂದು ಟೈಮಿಂಗಿಗೆ ಇಷ್ಟು ಗಲಾಟೆ.
ಎಂತ ಯಾರು ಬಿಡಿಸೋರಿಲ್ಲ ನೋಡಿ. ಅಲ್ಲ ಯಾರು ಕೂಡ ಬಿಡಿಸುವವರು ಹೌದು, ಎಲ್ಲ ನೋಡ್ತಾ ಇದ್ದಾರೆ ನೋಡಿ. ಪೊಲೀಸ್ನವರು ಇವರು ಯಾರು ಕೂಡ ಹ? ಅಲ್ಲ ಹಾಗೆಲ್ಲ ಇಷ್ಟು ಜನ ಒಟ್ಟಿಗೆ ಬಸ್ಸಿನ ಕಂಡಕ್ಟರ್ನವರು ಇರುವಾಗ ಎಂತದು ಇವರೇ ಕಿತ್ತಾಡಿಕೊಳ್ಳುದು ಯಾರದೋ ಬಸ್. ಬರೀ ಒಂದು ಟೈಮಿಂಗಿಗೆ ಇಷ್ಟು ಗಲಾಟೆ. ಎಸ್, ಅಲ್ಲಿ ಈ ದೃಶ್ಯಗಳಂತ ಅವು ಗಮನಿಸ್ತಾ ಇದ್ದೀರಿ. ನಾನು ಮಾತಾಡ್ತೀನಿ, ಜೊತೆಗೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದಾರೆ. ಒಂದು ಮಹಿಳೆ ಜೊತೆಗೆ ಯಾರೋ ಇನ್ನೊಬ್ರು ಸಂಭಾಷಣೆ ಮಾಡ್ತಾ ಇರುವಂಥ ಸಂದರ್ಭ, ಇನ್ಯಾರ್ದೋ ಬಸ್ ಇವರುಗಳು ಕಿತ್ತಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಬಟ್ ಸ್ಟಿಲ್ ಡೋಂಟ್ ನೋ ವೈ ಇಂತಹ ಬಿಹೇವಿಯರ್ಗಳಾಗುತ್ತೆ, ಇಂತಹ ಗಲಾಟೆಗಳು ಮತ್ತೆ ಮತ್ತೆ ಬಸ್ ಟೈಮಿಂಗ್ಸ್ ವಿಚಾರದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ನಡೆಯುತ್ತೆ. ಇದಕ್ಕೆ ಕಡಿವಾಣ ಹಾಕೋರು ಯಾರು, ಯಾಕೆ ಈ ರೀತಿ ಗಲಾಟೆಗಳು ನಡೆಯುತ್ತೆ? ಪರ್ಸನಲ್ ಏನಿಲ್ಲ ಅಂತ ಹೇಳ್ತೀರಿ, ಬಸ್ ಟೈಮಿಂಗ್ಸ್ ವಿಚಾರವಾಗಿ ಈ ಲೆವೆಲಲ್ಲಿ ಹೊರಳಾಡಿಕೊಂಡು ಕಿವಿಯನ್ನು ಮೂಗನ್ನು ಕಚ್ಚಿಕೊಂಡು ಇಂಥ ಮನಸ್ಥಿತಿ ಹೀಗೆ ಬರುತ್ತೆ, ಯಾತಕ್ಕೋಸ್ಕರ ಮಾಡ್ತೀರಿ? ಎಲ್ಲ ವಿಚಾರದ ಬಗ್ಗೆ ನಾನು ಮಾತಾಡಬೇಕು. ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ. ಸೊ ಹಾಗಿದ್ದಾಗ ನಮ್ಮ ಜನರು ತಾವುಗಳು ಪ್ರಮುಖವಾಗಿ ಈ ಬಸ್ಸಿನಲ್ಲಿ ಓಡಾಟ ಮಾಡುವವರು, ಬಸ್ ವ್ಯವಸ್ಥೆ ಇರುವಂಥದ್ದು ತಮ್ಮಗಳಿಗೋಸ್ಕರ. ತಾವುಗಳು ಏನು ಹೇಳ್ತೀರಿ? ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ತಮ್ಮ ಅಭಿಪ್ರಾಯ ನೀವೇನಂತೀರಿ ಇಂತಹ ಒಂದು ವಿಚಾರದ ಮೇಲೆ? ಅಂದರೆ ಪದೇ ಪದೇ ಇಂತಹ ಗಲಾಟೆಗಳು ಬಸ್ ಟೈಮಿಂಗ್ಸ್ ವಿಚಾರವಾಗಿ ಮರುಕಳಿಸ್ತಾ ಇದೆ ಕರಾವಳಿ ಭಾಗದಲ್ಲಿ. ತಮ್ಮ ಕರೆಗಳಿಗೆ ಮುಕ್ತವಾದಂಥ ಅವಕಾಶ ಇದೆ, ತಮ್ಮ ಕರೆಗಳನ್ನು ನಾನು ತೆಗೆದುಕೊಳ್ತೀನಿ. ತಮ್ಮ ಅಭಿಪ್ರಾಯಗಳಿಗೆ ಮುಕ್ತವಾದಂಥ ಅವಕಾಶ ಇದೆ. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯರಿಂದ ಸ್ವಾಗತವನ್ನು ಮಾಡ್ತಾ ಇದೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆನರಾ ಬಸ್ ಮಾಲಕರ ಸಂಘ ಉಡುಪಿ ದಕ್ಷಿಣ ಕನ್ನಡ ಸುರೇಶ್ ನಾಯಕ್ ಕುಯ್ಲಾಡಿ ಅವರಿದೆ. ಕುಯ್ಲಾಡಿ ಸುರೇಶ್ ನಾಯಕ್ ಅವರೇ, ನಮಸ್ತೆ ಸರ್. ಆತ್ಮೀಯ ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ. ನಮಸ್ತೆ ಸರ್. ಸದ್ಯ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ, ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋ, ಇದು ಹೊಸದೇನಲ್ಲ ನಮ್ಮ ಕರಾವಳಿ ಭಾಗಕ್ಕೆ. ಯಾಕಂದ್ರೆ ಇಂತಹ ಗಲಾಟೆಗಳು ಅದೆಷ್ಟು ಆಗಿದೆ ಬಸ್ ಟೈಮಿಂಗ್ಸ್ ವಿಚಾರದಲ್ಲಿ. ಒಂದೇ ರೀಸನ್, ಬಸ್ ಟೈಮಿಂಗ್ಸ್ ವಿಚಾರವಾಗಿ. ಅದರ ಮುಂದುವರಿದ ಭಾಗವಾಗಿ ಈ ಅಸಹ್ಯವಾಗಿರುವಂತಹ ಗಲಾಟೆಗಳು, ಕಿವಿಯನ್ನ ಕಚ್ಚಿ ಹೊರಳಾಡಿಕೊಂಡು, ಮೂಗನ್ನ ಕಚ್ಚಿ, ಕಲ್ಲಲ್ಲಿ ಹೊಡೆದುಕೊಂಡು, ರಾಡನ್ನ ಹಿಡಿದು ಹೊಡೆದಾಡಿಕೊಂಡು, ಏನ್ ಸರ್, ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಸರ್. ಕರಾವಳಿ ಜಿಲ್ಲೆ ಮೊತ್ತ ಮೊದಲನೇದಾಗಿ ಖಾಸಗಿ ಬಸ್ ವ್ಯವಸ್ಥೆಗೆ ಬಹುಶಃ ಭಾರತದಲ್ಲೇ ಅತ್ಯಂತ ಹೆಸರುವಾಸಿ. 17 ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಗಳ ವ್ಯವಸ್ಥೆ ಇದೆ. ನಾವಿವತ್ತು ಕರಾವಳಿ ಜಿಲ್ಲೆಯಲ್ಲಿ ಇಂಥ ಕಾಂಪಿಟಿಷನ್ ನ ಬಗ್ಗೆ ಅಥವಾ ಇಂಥ ಜಗಳ ಆಗೋ ಬಗ್ಗೆ ಮಾತಾಡ್ತೇವೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಇಂತಹ ಸಣ್ಣ ಪುಟ್ಟ ಗಲಾಟೆಗಳು ಆಗ್ತಾ ಇರ್ತವೆ. ಕಾರಣ ಏನಂದ್ರೆ ಬಹುಶಃ 1 ಮಿನಿಟ್ ಅಂತರದಲ್ಲಿ ಬಸ್ ಓಡಿಸುವುದು ಬಹುಶಃ ಬಹಳ ಕಷ್ಟದ ವಿಚಾರ. ಅದು ಜಗಳ ಮಾಡ್ಬೇಕು ಅಂತ ನಾನು ಹೇಳಿದಲ್ಲ. ಮಂಗಳೂರು ಉಡುಪಿಗೆ ಅಥವಾ ಉಡುಪಿಯಿಂದ ಮಂಗಳೂರಿಗೆ 1 ನಿಮಿಷ 2 ನಿಮಿಷಕ್ಕೆ ಪರ್ಮಿಟ್ ಕೊಟ್ಟದ್ದು. ಇದು ಇವತ್ತು ಪರ್ಮಿಟ್ ಕೊಟ್ಟದಲ್ಲ, 90, 92, 95ನೇ ಇಸ್ವಿಯಲ್ಲಿ ಕೊಟ್ಟ ಏನು ಖಾಸಗೀಕರಣದ ಒಂದು ಪ್ರಭಾವ ಈ ಕಾಂಪಿಟಿಷನ್ ಕಾರಣ. ಇವತ್ತು ನಾವು ಡ್ರೈವರ್ ಕಂಡಕ್ಟರ್ ಹೊಡ್ಕೊಂಡ್ ಕೂಡಲೇ ಬಹಳ ಕಲೆಕ್ಷನ್ ಓನರ್ ಕೊಡ್ತಾರೆ, ಓನರ್ ಉದ್ಧಾರ ಮಾಡ್ತಾರೆ, ಅದೇನಿಲ್ಲ. ಇದು ವೈಯಕ್ತಿಕ ಜಗಳದಿಂದಲೂ ಆಗಿ ಈ ತರ ಎಲ್ಲ ಆಗುತ್ತೆ. ಆದ್ರೆ ನಮ್ಮ ಸಂಘದ ವತಿಯಿಂದ ಇಂಥ ಜಗಳ ಆಗ್ಬಾರ್ದು ಅಂತ ನಾವು ಟೈಮ್ ಕೀಪರ್ ವ್ಯವಸ್ಥೆ ಮಾಡಿದ್ದೇವೆ. ಅದು ಮಂಗಳೂರಿನ ಜ್ಯೋತಿಯಲ್ಲಿ ಇರ್ಬೋದು, ಸುರತ್ಕಲ್ ಇರ್ಬೋದು, ಪಡಿಬಿದ್ರೆ, ಕಾಪು, ಉಡುಪಿ ತಾಲೂಕಲ್ಲಿ ಎಲ್ಲ ಕಡೆ ಟೈಮ್ ಕೀಪರ್ ಹಾಕಿದ್ದೇವೆ. ದುರಾದೃಷ್ಟ ಏನಂದ್ರೆ ಈ ಟೈಮ್ ಕೀಪರ್ ವ್ಯವಸ್ಥೆಯಲ್ಲಿ ಕೆಲವು ಇರೋದಿಲ್ಲ, ಕೆಲವು ಬಸ್ ನಮ್ಮ ಟೈಮ್ ಕೀಪರ್ ವ್ಯವಸ್ಥೆ ಇರುವುದಿಲ್ಲ. ನಾವು CCT ಅಂತ ಮಾಡಿದ್ದೇವೆ, ಕೆನರಾ ಕಂಬೈನ್ಡ್ ಟ್ರಾನ್ಸ್ಪೋರ್ಟ್ ಅಂತ ಮಾಡಿದ್ದೇವೆ. ಪ್ಯಾಸೆಂಜರ್ ಪಾಸ್ ಕೊಡೋ ವ್ಯವಸ್ಥೆ ಮಾಡಿದ್ದೇವೆ. ಬಹುಶಃ ಇಡೀ ಭಾರತದಲ್ಲಿ ಒಂದು ಖಾಸಗಿ ವ್ಯವಸ್ಥೆಯಲ್ಲಿ ಈ ತರ ಪಾಸ್ ವ್ಯವಸ್ಥೆ, ಈ ತರ ಟೈಮಿಂಗ್ ವ್ಯವಸ್ಥೆ ಅಥವಾ ಟೈಮ್ ಕೀಪರ್ ವ್ಯವಸ್ಥೆ ನೀವು ಬೇರೆ ಯಾವ ರಾಜ್ಯದಲ್ಲೂ ಕಾಣುವುದಿಲ್ಲ, ಯಾವ ಜಿಲ್ಲೆಯಲ್ಲೂ ಸಿಗೋದಿಲ್ಲ. ಅಂತ ವ್ಯವಸ್ಥೆ ಮಾಡಿದ್ದೇವೆ. ಅಂತ ವ್ಯವಸ್ಥೆ ಇದ್ದಾಗೂ ಕೂಡ ಇಂತಹ ಘಟನೆಗಳು ಆಗತ್ತೆ ಅಂತ ಹೇಳಿದೆ. ಬಹುಶಃ ಇದು ಬಹಳ ಬೇಜಾರಿನ ವಿಷಯ. ಇವತ್ತು ಮಣಿಪಾಲದ ಪೊಲೀಸರಾಗಿ ಸಬ್ ಇನ್ಸ್ಪೆಕ್ಟರ್ ಅತ್ಯಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರನ್ನ ಮಾಡಿ ಅದಕ್ಕೆ ಬೇಕಾಗುವಂತ ಮಾಡಿದ್ದಾರೆ. ಇದು ಸಾರ್ವಜನಿಕವಾಗಿ ಈ ತರ ಮಾಡುವಂತದ್ದು ಇದು ನಮ್ಮ ಈ ಜಿಲ್ಲೆಯ ನಾಗರಿಕರು ಒಪ್ಪುವಂತದ್ದಲ್ಲ. ಬಹುಶಃ ಇಂಥ ಅಗತ್ಯ ಕೂಡ ಇಲ್ಲ. ಸಣ್ಣ ನಾನು ಒಂದು ಪಾಸ್ ಕೊಟ್ಟಿದೆ. ಅವರು ವಾರಕ್ಕೆ 3 ದಿನ ಕೃಷ್ಣ ಮಠಕ್ಕೆ ಹೋಗ್ತಾರೆ, ಬಹಳ ಬಡವರು. ನನ್ ಕೃಷ್ಣ ಮಠಕ್ಕೆ ಹೋಗ್ಬೇಕು, ಒಂದು ಪಾಸ್ ಹೇಳಿದ್ರು. ನಾನ್ ತೆಗೆದುಬಿಟ್ಟೆ. ಬಸ್ಸಿನಲ್ಲಿ ಬಂದು ಇನ್ನೊಬ್ಬ ಬಸ್ ಅವಾಚ್ಯ ಶಬ್ದದಿಂದ ಬೈದ. ಮಠಕ್ಕೆ ಧ್ಯಾನ ಅವ್ರು ನನ್ನ ಬಸ್ಸಿಗೆ ಬಂದು ನನ್ನ ಆಫೀಸ್ ಬಂದು ಪಾಸ್ ಹಿಂದೆ ಕೊಟ್ಟು ಹೋಗಿದ್ದಾರೆ. ಯಾಕೆ ಹೇಳಿದೆ, ಅಲ್ಲ ಜಗಳ ಮಾಡುವ ಅದೆಲ್ಲ ನಾನು ಮಠಕ್ಕೆ ಹೋಗಿ ಮಂತ್ರ
ಅಥವಾ ಧ್ಯಾನ ಮಾಡ್ಲಿಕ್ಕೆ ಕೂತ್ಕೊಳ್ಳೋರು ಇದೆಲ್ಲ ಕೇಳಿ ನಾನು ಮಠಕ್ಕೆ ಹೋಗ್ಬೇಕು ನಂಗೆ ಪಾಸ್ ಬೇಡ ಹೇಳಿ ಓಕೆ ಜನ ಅಂತ ನಾನು ಹೇಳಿದ್ದು. ಹೌದು ಆದ್ರೆ ಕಂಡಕ್ಟರ್ ಆಗ್ಲಿ ಡ್ರೈವರ್ ಆಗ್ಲಿ ಇಂಥ ವಿಷಯಕ್ಕೆ ಹೋಗ್ಬಾರ್ದು. ನಾವು ಪದೇ ಪದೇ ನಮ್ಮ ಡ್ರೈವರ್ ಕಂಡಕ್ಟರ್ ಹೇಳ್ತೇವೆ. ಇದು ಇವತ್ತು ಏನಾಗಿದೆ ಅಂದ್ರೆ ಕೆಲವು ಬಸ್ಗಳಲ್ಲಿ ಇವತ್ತು 2 ಬಸ್ಸಿನ ಬಗ್ಗೆ ನಾನು ಉಲ್ಲೇಖ ಮಾಡುವುದಾದ್ರೆ ಆನಂದ್ ಡೀಸೆಂಟ್ ಈ ಬಗ್ಗೆ ಈ ಡೀಸೆಂಟ್ ಬಸ್ಸಿನ ಬಗ್ಗೆ ನಾನೇ 10 ಕಂಪ್ಲೇಂಟ್ ಕೊಟ್ಟಿದ್ದೇನೆ. ನನ್ನ ಕಂಪ್ಲೇಂಟ್ ಇನ್ನೂ SP ಆಫೀಸಲ್ಲಿ ಇದೆ. ಅದಕ್ಕೆ ಕರೆದು ಸಣ್ಣ ಪುಟ್ಟ ಆಕ್ಷನ್ ಬಿಟ್ರೆ ಅದ್ರ ಬಗ್ಗೆ ತಗೊಳ್ಳೋದಿಲ್ಲ. ಯಾಕಂದ್ರೆ ಡೀಸೆಂಟ್ ಬಸ್ಸಿನ ಮಾಲಕರು ಮತ್ತೆ ಡೀಸೆಂಟ್ ಬಸ್ ಮಾಲಕರ ಮಗ ಅದೇ ಬಸ್ ಅಲ್ಲಿ ಇರ್ತಾರೆ. ಅವ್ರು ಪದೇ ಪದೇ ಹಿಂದಿನ ಬಸ್ನವರಿಗೆ ತೊಂದರೆ ಮಾಡುದು. 5-6 ಕಂಪ್ಲೇಂಟ್ ಇದೆ. 10 ಕಂಪ್ಲೇಂಟ್ ಆಗ್ಬೋದು ಹೆಚ್ಚಿಗೆ ನಾನು ಕೊಟ್ಟದ್ದು ಕಳೆದ 3-4 ವರ್ಷದಿಂದ. ಇಂಥ ಸಮಯದಲ್ಲಿ ಹಿಂದಿನ ಬಸ್ಸಿನ ಡ್ರೈವರ್ ಅಥವಾ ಕಂಡಕ್ಟರ್ ಅವನ ಪೇಷನ್ಸ್ ಕಳ್ಕೊಂಡು ಜಗಳ ಮಾಡ್ತಾರೆ. ಜಗಳ ಮಾಡಿದಾಗ ಇವ್ರು ಕಾಯ್ತಾರೆ ಯಾವ ಜಗಳ ಮಾಡ್ತಾರೆ ಯಾವ ಹೊಡೆಯುದು ಅಂತೇಳಿ. ಬಹುಶಃ ಇದು ಸರಿ ಮಾಡ್ಬೇಕಂತಾದ್ರೆ ನಮ್ ಕಾನೂನು ವ್ಯವಸ್ಥೆಯಲ್ಲಿ ಸರಿಯಾಗಿ ಬಿಟ್ರೆ ನಾವು ಓನರ್ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಬಸ್ಸಿಗೆ ಒಂದೆರಡು ನಿಮಿಷ ಟೈಮ್ ಇದೆ. ಅದು ಯಾವುದೇ ಮಂಗಳೂರು ಅಥವಾ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾರ್ಡ್ಲಿ 20 ಬಸ್ಸುಗಳ ಓನರ್ ಅಥವಾ ಸಿಬ್ಬಂದಿಗಳು ಇಂಥ ವರ್ತನೆ ಮಾಡೋದ್ರಿಂದ ಇಡೀ ವ್ಯವಸ್ಥೆಯ ಹೆಸರು ಹಾಳಾಗ್ತಾ ಇದೆ. ನನ್ನ ನಿವೇದನೆ ಯಾವ್ದು ನಮ್ಮ ಡಿಪಾರ್ಟ್ಮೆಂಟ್ ಅಥವಾ ಪೊಲೀಸ್ ಇರ್ಬೋದು RTO ಇರ್ಬೋದು ಇಂಥ ಮರುಕಳಿಸಿದಾಗ ಅಥವಾ ಇಂಥ ಘಟನೆಗಳು ಕಂಪ್ಲೇಂಟ್ ಕೊಟ್ಟಾಗ ನೀವು ನಿರ್ದಾಕ್ಷಿಣ್ಯವಾಗಿ ಪರ್ಮಿಟ್ ನ ಮೇಲೆ ಮತ್ತು ಅಂತ ಸಿಬ್ಬಂದಿಗಳ ಮೇಲೆ ನೀವು ಕಾನೂನು ತಗೊಳ್ಳಿದ್ರೆ ಇದು ಏನಾದ್ರು ಆಕ್ಷನ್ ತಗೊಳ್ಳಿದ್ರೆ ಇದು ಇನ್ನೂ ಜಾಸ್ತಿ ಆಗ್ತದೆ. ಕಾನೂನು ಅವಕಾಶ ಇದೆ. ಪರವಾನಗಿ ಮೇಲೆ ಡ್ರೈವರ್ ಲೈಸೆನ್ಸ್ ಮೇಲೆ ಕಂಡಕ್ಟರ್ ಲೈಸೆನ್ಸ್ ಮೇಲೆ ಆಕ್ಷನ್ ಬೇಕಾದಷ್ಟು ವ್ಯವಸ್ಥೆ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ಮಾಲಕರು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಅಥವಾ ಡ್ರೈವರ್ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಇದನ್ನು ಬಚಾವ್ ಸಂದರ್ಭ ಬರ್ತದೆ. ಆಗೇನಾಗ್ತದೆ ಮಾಲಕನಿಗೆ ಅಥವಾ ಡ್ರೈವರ್ ಕಂಡಕ್ಟರ್ಗೆ ಇನ್ನೂ ಜಾಸ್ತಿ ತಾಕತ್ ಬರ್ತದೆ ನೆಕ್ಸ್ಟ್ ಗಲಾಟೆ ಮಾಡ್ಲಿಕ್ಕೆ. ಸಣ್ಣ ರೀತಿಯಲ್ಲಿರುವಾಗ ಅದನ್ನು ಮುಡಿದ್ರೆ ಬಹುಶಃ ಈ ನಮ್ಮ ಖಾಸಗಿ ಫೀಲ್ಡ್ ಏನಿದೆ ಇದು ಒಳ್ಳೆ ಹೆಸರು ತಗೊಳ್ಳಿಕ್ಕೆ ಸಾಧ್ಯ ಇದೆ. ಇದು ಎಲ್ಲ ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿ 3-4 ಬಸ್ ಇದೆ. ಕೇವಲ ಮಾಡಿ ಇಡೀ ವ್ಯವಸ್ಥೆ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ನಾನು DC ಅವ್ರ ಹತ್ರ ಮತ್ತೆ SP ಅವ್ರ ಹತ್ರ ನಾವು ಹೇಳಿದ್ದೇವೆ ಅಂತದ್ದು ನಾವು ಕಂಪ್ಲೇಂಟ್ ಕೊಡ್ತೇವೆ ಅಂತೇಳಿ. ಅವ್ರು ಏನ್ ಹೇಳ್ತಾರೆ ಅಂತ ಗಲಾಟೆ ಆದ ಮೇಲೆ ನೀವು ಕೊಡಿ ಅಂತ ಹಿಂದೆ ನಮ್ಗೆ ಒಮ್ಮೆ ಬೇರೆ SP ಅವ್ರು ಹೇಳಿದ್ರು. ಆ ಗಲಾಟೆ ಕಾಯ್ಲಿಕ್ಕೆ ಆಗುದು. ಯಾಕಂದ್ರೆ ಇಂತ ಗಲಾಟೆ ಮಾಡುವಂತ ವ್ಯಕ್ತಿಗಳೇ ಇದ್ದಾರೆ, ಬಸ್ಗಳೇ ಇದ್ದಾರೆ. ಮಾಡಿದ್ರೆ ಖಂಡಿತ ಇಂತ ಮರುಕಳಿಸಿಲ್ಲ. ಯಾಕಂದ್ರೆ ನಿಮ್ಗೆ ಇವತ್ತು ಮೊದಲಿನಾಗಲ್ಲ ಪರ್ಮಿಟ್ ಮೇಲೆ ಆಕ್ಷನ್ ಆಗ್ತದೆ, ಡ್ರೈವರ್ ಮೇಲೆ ಆಕ್ಷನ್ ಆಗ್ತದೆ, ಕಂಡಕ್ಟರ್ ಮೇಲೆ ಆಕ್ಷನ್ ಆದ್ರೆ ಕನಿಷ್ಠ ರಿಪೇರಿ ಮಾಡ್ಕೊಳ್ಳಿಕ್ಕೆ ಆ ಆಕ್ಷನ್ ಅನ್ನು ಸರಿ ಮಾಡ್ಕೊಳ್ಳಿ 6 ತಿಂಗಳು ಬೇಕು. ಸರ್, ಈಗ ಈ ಬಸ್ 2 ಸಿಬ್ಬಂದಿಗಳಿಗೆ ಬಸ್ನ 2 ಬಸ್ನ ಸಿಬ್ಬಂದಿಗಳಿಗೆ ಯಾವ್ಯಾವ ಬಸ್? ಒಂದ್ ಕಡೆ ಆನಂದ ಬಸ್ನ ಕಂಡಕ್ಟರ್ ಅಲ್ವಾ, ಇನ್ನೊಂದ್ ಕಡೆ ಮಂಜುನಾಥ ಬಸ್ನ ಚಾಲಕರ? ಮಂಜುನಾಥ್ ಅಂದ್ರೆ ಡೀಸೆಂಟ್, ಅದು ಡೀಸೆಂಟ್. ಆ ಬಸ್ನ ಚಾಲಕರು ಅವರ ನಡುವೆ ನಡೆದಿರುವಂತ ಹೊಡೆದಾಟ, ಅಂದ್ರೆ ಈ ಹೊಡೆದಾಟ ಟೈಮಿಂಗ್ಸ್ ನ ವಿಚಾರವಾಗಿ ನಡೆದಿರುವಂತದ್ದ ಅನ್ನುವಂತ ಪ್ರಶ್ನೆ ಏನ್ ಹೇಳ್ತೀರಿ? ಬಸ್ ಅಂತ ಅಂದ್ರೆ ಅದು ಟೈಮ್ ಹೌದು. ಯಾಕಂದ್ರೆ ಆನಂದ್ ಟ್ರಾವೆಲ್ಸ್ ನ ಬಗ್ಗೆ ನನ್ಗೆ ಗೊತ್ತಿದ್ದ ಪ್ರಕಾರ ನಾನು ಯಾವುದೇ ಅದರ ಹಿಸ್ಟ್ರಿಯನ್ನ ಇಂತ ಗಲಾಟೆ ಆದದನ್ನು ನೋಡ್ಲಿಲ್ಲ. ರೀಸೆಂಟ್ ಬಸ್ ನಿಮ್ಗೆ ನಿರಂತರ ಈ ಏನೋ ಹೇಳ್ತಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಗಲಾಟೆ, ಯಾವ್ದೋ ಬೇರೆ ಮತ್ತೆ ಬಂದು ಬಸ್ ನ ಕೆಳಗೆ ಇಳಿದು ಸಿಬ್ಬಂದಿಗಳಿಗೆ ಬೈಯುದು, ಇಳಿದು ಬರೋದು, ಗಲಾಟೆ ಮಾಡೋದು, ಇದು ನಿತ್ಯ ನಿರಂತರ. ಯಾಕಂದ್ರೆ ಇದನ್ನ ನಾವು ಎಲ್ಲ ಒಂದ್ ಕಡೆ ಇದಕ್ಕೆ ಬ್ರೇಕ್ ಹಾಕಿದ್ರೆ ಇದು ಇದೇ ತರ ನಡೆದ್ರೆ ನಾಳೆ ಒಳ್ಳೆ ಬಸ್ ಓನರ್ ಕೆಟ್ಟ ಹೆಸರಲ್ವಾ? ಕರೆಕ್ಟ್. ಏನ್ ಗೊತ್ತಾ ಸರ್, ಇದು ಕಂಪ್ಲೀಟ್ ಆಗಿ ಎಲ್ಲ ಬಸ್ನ ಸಿಬ್ಬಂದಿಗಳಿಗೆ ಜೊತೆಗೆ ಎಲ್ಲ ಬಸ್ ಅನ್ನ ಜನರು ನೋಡುವಂತಹ ಒಂದು ವ್ಯಾಖ್ಯಾನ, ನೋಡುವಂತಹ ದಾಟಿ ಬದಲಾಗುತ್ತೆ ಈ ರೀತಿ ಆದ್ರೆ. ಅಂದ್ರೆ ಪ್ರತಿಯೊಬ್ರು ಕೂಡ ಕೆಲಸಕ್ಕೆ ಹೋಗ್ತಾರೆ ಅಥವಾ ಅವರ ಒಂದು ಕಾಲೇಜಿಗೆ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ, ಅವರ ದೈನಂದಿನ ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ ಅಂತ ಬಂದಾಗ ನಂಬಿಕೆಯ ಮೇಲೆ ಹೋಗುವಂಥದ್ದು ಬಸ್ಸನ್ನು ನಾವು ಪ್ರತಿಯೊಬ್ರು ಕೂಡ ಅವಲಂಬಿಸಿರುವಂಥದ್ದು ಆ ಒಂದು ನಿಟ್ಟಿನಲ್ಲಿ. ಅಂದ್ರೆ ಅವ್ರು ನಮ್ಮ ಒಂದು ಕುಟುಂಬದ ಮೆಂಬರ್ ತರ ನಾವುಗಳು ಅವ್ರ ಜೊತೆ ಇರ್ತೀವಿ. ಖಾಸಗಿ ಬಸ್ ವ್ಯವಸ್ಥೆ ಆ ರೀತಿ ಇದೆ, ಆ ಒಂದು ಅವಿನಾಭಾವ ಸಂಬಂಧ ಇದೆ ಜನರು ಮತ್ತು ಆ ಒಂದು ಬಸ್ನ ವ್ಯವಸ್ಥೆಗೆ. ಆದರೆ
ಇವ್ರುಗಳೇ ಈ ರೀತಿ ಹೊಡೆದಾಡಿಕೊಂಡು ಈ ರೀತಿ ಬಿಹೇವ್ ಮಾಡ್ತಾ ಹೋದರೆ ರಸ್ತೆಯಲ್ಲೇ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಆ ವ್ಯತಿರಿಕ್ತವಾಗಿರುವಂಥ ಪರಿಣಾಮ ಸಮಾಜದ ಮೇಲೆ ಜನರ ಮನಸ್ಸಿನ ಮೇಲೆ ಬೀಳುತ್ತೆ. ಯಾಕಂದರೆ ಪಾಪ ಹೆಂಗಸಲ್ಲಿ ಮಾತಾಡ್ತಿದ್ರು ಆ ಒಂದು ವಿಡಿಯೋ ರೆಕಾರ್ಡ್ ಆದಾಗ, ಅಂದರೆ ಬಸ್ ಇವರ್ದ ಯಾಕೆ ಈ ರೀತಿ ಹೊಡೆದಾಡಿಕೊಡ್ತಾರೆ, ಇವ್ರಿಗೆ ಏನು ಸಿಗುತ್ತಿದ್ರಿಂದ ಹೊಡೆದಾಡಿಕೊಳ್ಳೋದ್ರಿಂದ ಬಹಳಷ್ಟು ಬೇಸರ ತರುತ್ತೆ ಇದು ಸಮಾಜದಲ್ಲಿ ಇಂತಹ ಬಿಹೇವಿಯರ್ಗಳು. ಬರ್ತೇನೆ ಸರ್, ನಾನು ಮಾತಾಡ್ತೇನೆ. ಬಹಳಷ್ಟು ಕರೆಗಳು ಆಗದಿಂದ ಲೈನಲ್ಲಿದ್ದಾರೆ, ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು. ಯಾಕಂದರೆ ಕರಾವಳಿ ಭಾಗದಲ್ಲಿ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಯಾಕಂದರೆ ಇದರ ಅಲ್ಟಿಮೇಟ್ಲಿ ರಿಸಲ್ಟ್ ಕೊಡುವಂಥವರು ಅದು ನಮ್ಮ ಪ್ರಯಾಣಿಕರು, ಅಂದರೆ ತಮ್ಮ ಪ್ರಯಾಣಿಕರು. ಯಾಕಂದರೆ ಪ್ರಯಾಣಿಕರಲ್ಲಿ ಯಾವ ರೀತಿ ಮನಸ್ಥಿತಿ ಇದೆ, ಅವರ ಅಭಿಪ್ರಾಯ ಏನು ಈ ಒಂದು ವಿಚಾರದ ಬಗ್ಗೆ. ನಾನು ಪ್ರಥಮ ಕರೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಸರ್, ನಾನು ನೇರವಾಗಿ ನಿಮ್ಮಲ್ಲಿ ಬರ್ತೇನೆ ಈ ವಿಚಾರ. ಈಗ ನೋಡಿ, ಈ ಟೈಮಿಂಗ್ಸ್ ವಿಚಾರದಲ್ಲೇ ಪದೇ ಪದೇ ನಮ್ಮ ಕರಾವಳಿ ಭಾಗದಲ್ಲಿ, ನಾಟ್ ಓನ್ಲಿ ಇದು ಮಣಿಪಾಲದಲ್ಲಿ ಮಾತ್ರ ಅಲ್ಲ ಸರ್, ಕರಾವಳಿ ಭಾಗದಲ್ಲಿ ಎಲ್ಲದ ಕಡೆಗಳಲ್ಲಿ, ದಕ್ಷಿಣ ಕನ್ನಡ ಜೊತೆಗೆ ಉಡುಪಿಯಲ್ಲಿ ಈ ಖಾಸಗಿ ಪ್ರೈವೇಟ್ ಬಸ್ನ ವಿಚಾರವಾಗಿ ಬಹಳಷ್ಟು ಟೈಮಿಂಗ್ಸ್ ವಿಚಾರ, ವೈಟ್ ಟೈಮಿಂಗ್ಸ್ ವಿಚಾರ ಮತ್ತೆ ಮತ್ತೆ ಮ್ಯಾಟರ್ ಆಗುತ್ತೆ. ನಾನು ಒಂದು ವಿಚಾರ ಹೇಳಬೇಕು, ಇಲ್ಲೂ ಕೂಡ ಅಂದರೆ ಮಂಗಳೂರು ಸಿಟಿಗಳಲ್ಲೂ ಕೂಡ ಬಹಳಷ್ಟು ಹೊಡೆದಾಡಿಕೊಳ್ತಾರೆ ಇದೇ ರೀತಿ. ಆದರೆ ಇದು ಒಂದು ವಿಪರೀತಕ್ಕೆ ಹೋಗಿದೆ. ಆ ರಾಡನ್ನು ಹಿಡಿದುಕೊಂಡು ಬಂದು ಕಚ್ಚಿ ಹೊರಳಾಡಿಕೊಂಡು ವಿಪರೀತಕ್ಕೆ ಹೋಗಿದೆ. ಅಂದರೆ ಟೈಮಿಂಗ್ಸ್ ವಿಚಾರದಲ್ಲಿ ತಾವೆಲ್ಲರೂ ಇದ್ದೀರಿ, ಅಂದರೆ ತಮ್ಗಳಿಗೆ ಗೊತ್ತಿದೆ ಈ ರೀತಿ ಗಲಾಟೆಗಳಾಗುತ್ತೆ. ತಾವುಗಳು ಸಂಘಗಳು ಸೇರಿಕೊಂಡು, ಮಾಲಕರು, ಚಾಲಕರು ಎಲ್ಲರೂ ಕೂಡ ತಾವುಗಳು ಯೂನಿಯನ್ ಸೇರಿಕೊಂಡು ಇದರ ಬಗ್ಗೆ ಒಂದು ಡಿಸಿಷನ್ ತೆಗೆದುಕೊಳ್ಳಲಿಕ್ಕೆ ಆಗಲ್ವಾ? ಅಂದರೆ ಈ ಒಂದು ಟೈಮಿಂಗ್ಸ್ ವಿಚಾರದಲ್ಲಿ ಯಾಕೆ ಈ ಟೈಮಿಂಗ್ಸ್ ವಿಚಾರ ಪ್ರತಿ ಬಾರಿ ಕಾಂಟ್ರವರ್ಸಿಗೆ, ಗಲಾಟೆಗೆ ಕಾರಣ ಆಗುತ್ತೆ? ನಾನು ಮೊದಲೇ ಹೇಳಿದಾಗೆ ಇದು ಲಿಬರಲೈಸ್ ಪಾಲಿಸಿಯ ಒಂದು ಅವಾಂತರಗಳು. 1990 ಮೊದಲು ಕರೆಕ್ಟ್, ಒಂದು ಬಸ್ಸಿನ ಮಧ್ಯೆ ಇನ್ನೊಂದು ಬಸ್ಸಿನ ಮಧ್ಯೆ ಗ್ಯಾಪ್ 5 ಮಿನಿಟ್, 10 ಮಿನಿಟ್, 15 ನಿಮಿಷ ಇತ್ತು. ಈಗ ಮಿನಿಟ್ ಹೋಗಿ ನೀವು ನಂಬ್ತಿರೋ ಇಲ್ವೋ, ಕೆಲವು ಕಡೆ 1 ಗಂಟೆ 1 ಮಿನಿಟ್ 30 ಸೆಕೆಂಡ್ ಅಂತ ಕೊಟ್ಟ ಟೈಮಿಂಗ್ ಕೂಡ ಇದೆ. ಸೆಕೆಂಡ್ ಆದ ಓಡಿಸುವಾಗ ಆ ಡ್ರೈವರ್ ಆಗ್ಲಿ, ಆ ಕಂಡಕ್ಟರ್ ಆಗ್ಲಿ ಯಾವ ಮನಸ್ಥಿತಿಯಲ್ಲಿ, ಯಾವ ಪ್ರೆಷರ್ ಅಲ್ಲಿ ಓಡಿಸ್ಬೇಕು ಅಂತ ಆಲೋಚನೆ ಮಾಡಿ. ಇದನ್ನ ಸರ್ಕಾರ ಅನುಷ್ಠಾನ ಮಾಡುವಾಗ ಒಂದಷ್ಟು ಅದಕ್ಕೆ ಏನ್ ಹೇಳ್ತಾರೆ, ಆ್ಯಪಿನ ಅಥವಾ ಜನಸಾಂದ್ರತೆ ಅಥವಾ ಜನರ ಮೂವ್ಮೆಂಟ್ ಎಷ್ಟಿದೆ ಅದಕ್ಕೆ ತಕ್ಕ ಬೇಕಾಗುವಷ್ಟು ಬಸ್ಗಳನ್ನ ಹಾಕುವ ವ್ಯವಸ್ಥೆ ಮೊದಲೇ ಮಾಡ್ಬೇಕಿತ್ತು. ಇದೇನಾಗಿದೆ ಅಂದ್ರೆ ಇವತ್ತು ಬಸ್ಗಳು ಜನರನ್ನು ಕಾಯುವಂತ ಪರಿಸ್ಥಿತಿ ಇದೆ. ನೀವು ಎಲ್ಲೋ ಕಡೆ ಒಂದ್ ಕಡೆ ನೋಡಿ, ಹಿಂದೆ ನೀವು ದಶಕದ ಮೊದಲು ಜನ ಬಸ್ಸಿಗೆ ಕಾಯ್ತಿದ್ರು. ಹೌದು, ಈಗ ಬಸ್ಗಳು ಜನಕ್ಕೆ ಕಾಯ್ತವೆ. ಆದ್ರಿಂದ ಲೇಟ್ ಮಾಡಿದ್ರು, ಅವನ ಬಸ್ಸಿಗೆ ಜನ ಇಲ್ಲ ಅಂತ ಹಿಂದಿನ ಬಸ್ ಗಲಾಟೆ ಮಾಡ್ತಾನೆ. ಇದಾಗಬಾರ್ದು ಅಂತ ನಾವು ಟೈಮ್ ಕೀಪರ್ ವ್ಯವಸ್ಥೆ ಮಾಡಿದ್ದೇವೆ. ಉಡುಪಿ ಮಂಗಳೂರಿಗೆ ಬಿಟ್ಟ ಬಸ್ 8 ಗಂಟೆಗೆ ಬಿಟ್ರೆ ಅವ 8:06 ನಿಮಿಷಕ್ಕೆ ತಾಲೂಕು ಆಫೀಸಿಗೆ ರೀಚ್ ಆಗಿ ತಾಲೂಕು ಆಫೀಸ್ ಹೋಗ್ಬೇಕು. 8 ಗಂಟೆ ನಿಮಿಷಕ್ಕೆ ಕಾಪು ಪಾಸ್ ಆಗ್ಬೇಕು. ಈ ತರ ನಾವು ಟೈಮ್ ಕೀಪರ್ ಮಾಡಿ ಅವ್ರ ಹತ್ರ ಬಸ್ಸಿನ ಲಿಸ್ಟೇ ಕೊಟ್ಟಿದ್ದೇವೆ. ಆದರೂ ಕೂಡ ಇದರಲ್ಲಿ ಕೆಲವು ಈ ನಾನು ಹೇಳಿದ ಕೆಲವು ಬಸ್ಸಿನ ಹೆಸರು ಹೇಳಿದಲ್ಲ, ಆ ಬಸ್ನವರು ಕೆಲವರು ನೀನ್ ಅಮ್ಮಡ ಬಣಲಯ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಕಂಪ್ಲೇಂಟ್ ಹೋದ್ರೆ ಅಲ್ಲಿ ನಮ್ಗೆ ಡಿಪಾರ್ಟ್ಮೆಂಟ್ ನಿಂದ ಕೆಲವೊಮ್ಮೆ ನಮ್ಗೆ ಪೂರಕವಾದ ವಾತಾವರಣ ಸೃಷ್ಟಿ ಆಗುದಿಲ್ಲ. ಯಾಕಂದ್ರೆ ಬೇರೆ ಬೇರೆ ಅವ್ರ ಫೋನ್ ಮಾಡಿಸ್ತಾರೆ, ಹೇಳಿಸ್ತಾರೆ. ನಿರ್ದಾಕ್ಷಿಣ್ಯ ಕ್ರಮ ತಕೊಳ್ಳಿ. ನಾನು ಇವತ್ತು ಈ ವಾಹಿನಿಯ ಮೂಲಕ ಹೇಳ್ತೇನೆ, ಸಂಘದ ಪ್ರಧಾನ ಕಾರ್ಯದರ್ಶಿ ಹೇಳ್ತೇನೆ, ಯಾವುದೋ ಒಂದು ಬಸ್ಸಿನ ಮೇಲೆ ನಾವು ಟೈಮ್ ಕೀಪರ್ ಅಥವಾ ಜಗಳ ಮಾಡಿ ಕಂಪ್ಲೇಂಟ್ ಮಾಡಿದ್ರೆ ನೀವು ನಿರ್ಧಾರವಾಗಿ ಆ ಬಸ್ ಅನ್ನು ಒಳಗಿಡಿ ದಯವಿಟ್ಟು. ಎಲ್ಲೋ ಒಂದು ಕಡೆ ಬಿಸಿ ಮುಟ್ಟದೆ ಇದು, ಆದ್ರೆ ಓನರ್ ನವರಿಗೆ ಸರಿ ಮಾಡ್ಲಿಕ್ಕೆ ಕಾನೂನು ನಮ್ಮ ಕೈಲಿಲ್ಲ. ಯಾಕೆ ಸರ್, ಯಾಕೆ ಅಂದ್ರೆ ತಾವುಗಳು ಯೂನಿಯನ್ ಇದೆಯಲ್ಲ ಸರ್, ತಮ್ಮ ಸಂಘ ಎಲ್ಲವೂ ಕೂಡ ಇದೆಯಲ್ವಾ, ಯಾಕೆ ತಾವುಗಳೊಂದು ಡಿಸಿಷನ್ ಬರ್ಲಿಕ್ಕೆ ಆಗಲ್ವಾ? ಯಾಕೆ ನೋಡಿ, ಒಂದ್ ಕಡೆ ತಾವು ಹೇಳಿದ 1990 1990 ಆಗಿರುವಂತಹ ಈ ಒಂದು ಬಸ್ ಟೈಮಿಂಗ್ಸ್ ವಿಚಾರದಲ್ಲಿ ಮಾಡಿರುವಂತಹ ಒಂದು ವಿಚಾರ. ಈಗ ನೋಡಿ, ರಸ್ತೆಯಲ್ಲಿ ವಾಹನಗಳು ಜಾಸ್ತಿ ಆಗಿದೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ ಜನರದ್ದು. ಸೊ ಹಾಗಿದ್ದಾಗ ಬಹಳಷ್ಟು ಜನರು ವಾಹನಗಳು ಹೋಗ್ತಾ ಇದ್ದಾಗ ಆ ಟೈಮಿಂಗ್ಸ್, ಅದೇ ಸೇಮ್ ಟೈಮಿಂಗ್ಸ್ ಅನ್ನ ಈಗಲೂ ಕೂಡ ಮೇಂಟೈನ್ ಮಾಡುವಂಥದ್ದು ಕಷ್ಟ ಅಲ್ವಾ ಸರ್? ಬಹುಶಃ ಅದರಿಂದಾಗಿ ಇಂತಹ ಗಲಾಟೆಗಳು, ಇಂತಹ ಒಂದು ಕಾಂಪಿಟೇಷನ್ ಶುರುವಾಗಿರುವಂಥದ್ದು. ಅಲ್ಲ, ಕಾಂಪಿಟೇಷನ್ ಅಂತ ಹೇಳಿ ಹೊಡ್ಕೊಳ್ಬೇಕಂತ ಇಲ್ಲಲ್ಲ ಸರಿ, ಬಟ್ ಸ್ಟಿಲ್ ಅದೊಂದು ನಾವು ತಾವು ಈಗಲೇ ಹೇಳಿದ್ವಿ, ಪ್ರೆಷರ್ ಇರ್ತದಲ್ಲ ಸರ್. ಒಂದ್ ಕಡೆ ಈ ಕಂಡಕ್ಟರ್ನವರಿಗೆ, ಡ್ರೈವರ್ನವರಿಗೆ ಪ್ರೆಷರ್ ಇರ್ತದೆ. ಸೊ ಅದೇ ಒಂದು ಲೆವೆಲ್ ಅಲ್ಲಿ ಇದೆ. ಅಂದ್ರೆ 1990 ಎಷ್ಟು ವೆಹಿಕಲ್ಗಳಿತ್ತು ರೋಡಲ್ಲಿ, ಬಹಳಷ್ಟು ಕಡಿಮೆ ಇತ್ತು. ಈಗ ಎಷ್ಟು ವೆಹಿಕಲ್ಗಳು ಜಾಸ್ತಿ, ಪ್ರತಿಯೊಬ್ಬರಲ್ಲೂ ಕೂಡ ಕಾರ್ ಇದೆ, ಬೈಕ್ ಇದೆ, ಹೋದಾಗ ಟ್ರಾಫಿಕ್ಗಳು ಬಹಳಷ್ಟು ಇದೆ. ಸೊ ಅದೇ ಟೈಮಿಂಗ್ಸ್ ಅಲ್ಲಿ ಹೋಗ್ಬೇಕು, ಟೈಮ್ ಕೀಪ್ ಮಾಡ್ಬೇಕಂತ ಬಂದಾಗ ಇಂತಹ ಪ್ರೆಷರ್ ಸಿಚುವೇಶನ್ಗಳು, ಇಂತಹ ಗಲಾಟೆಗಳು ಬಹುಶಃ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಎಲ್ಲ ಬೇರೆ ಬಸ್ ಯಾಕೆ ಗಲಾಟೆ ಮಾಡೋದಿಲ್ಲ, ಕೆಲವೇ ಬಸ್ಗಳು ಯಾಕೆ ಗಲಾಟೆ ಮಾಡ್ತವೆ?
ಬಸ್ಸಿಗೆ 1 ಮಿನಿಟ್ ನಾನು ಎದುರಿನ ಬಸ್ ನಾವು ಲೇಟ್ ಆದ್ರೆ ಅವನು ಓನರಿಗೆ ಫೋನ್ ಮಾಡಿ ಮಾತಾಡ್ತೇನೆ, ನೋಡು ನಿಮ್ಮ ಬಸ್ ಈಗ ಲೇಟ್ ಆಗಿದೆ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ನಾವು. ಓಕೆ, ಬಸ್ಸಲ್ಲಿ ಹೊಡ್ಕೊಳ್ಳಿಕ್ಕೆ ಯಾವ ಓನರ್ ಹೇಳ್ತಾರೆ? ನಾನು ಟ್ರಾಫಿಕ್ ಬ್ಲಾಕ್ ಆಗ್ತದೆ, ಟ್ರಿಪ್ ಕಟ್ ಆಗ್ತದೆ, ನಮಗೂ ಗೊತ್ತಾಗುತ್ತೆ. ಮೊನ್ನೆ ಕಾಪು ಅಲ್ಲಿ ಮಾರಿಯ ದೇವಸ್ಥಾನ ಇದಿತ್ತು, ಬ್ರಹ್ಮಕಲಶ ಇತ್ತು, ಟ್ರಾಫಿಕ್ ಬ್ಲಾಕ್ ಇತ್ತು, ಟ್ರಿಪ್ ಕಟ್ ಆಯ್ತು. ಕಂಡಕ್ಟರ್ ಡ್ರೈವರ್ ನಮ್ಗೆ ಹೇಳ್ತಾರೆ, ನಮ್ಗೆ ಗೊತ್ತಾಗುತ್ತೆ. ನಾವು ನೀವು ಹಿಂದಿನ ಬಸ್ನಲ್ಲಿ ಹೊಡೀರಿ, ಮುಂದಿನ ಬಸ್ ಹೊಡೀರಿ ನಾವೇನು ಹೇಳೋದಿಲ್ಲ ಅಲ್ಲ. ಆ ಹೇಳುವ ಕೆಲವು ಓನರ್ನವರೇ ಇದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ನಾನು ಹೇಳೋದು. ಓಕೆ ಓಕೆ, ಎಸ್ ಸರ್ ನಾನು ಬರ್ತೀನಿ, ನಾನು ಮಾತಾಡ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಎಸ್ ಮೊಹಮ್ಮದ್ ವೇಣೂರ್ ಅಂತ. ಎಸ್, ಓಕೆ, ವೇಣೂರಿಂದ. ಎಸ್ ಸರ್, ಮಾತಾಡಿ ಸರ್. ಒಳ್ಳೆ ಡಿಬೇಟ್ ಇಟ್ಟಿದ್ದೀರಿ ಸರ್. ಓಕೆ, ಸುರೇಶ್ ಅವರು ಸಹ ಒಳ್ಳೇದು ಮಾತಾಡಿದ್ದಾರೆ. ಏನಂದ್ರೆ ಇದೊಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗೆ ಒಳ್ಳೆಯ ಮರ್ಯಾದೆಯ ಎಲ್ಲ ಇದೆ, ಬಹಳಷ್ಟು ಸೇವೆ ಮಾಡ್ತದೆ. ಆದ್ರೆ ಈಗ ಇಂತಹ ಪರಿಸ್ಥಿತಿಯನ್ನು ನೋಡುವಾಗ ಬಹಳ ಬೇಸರವಾಗ್ತದೆ. ಯಾಕಂದ್ರೆ ಕೆಲವು ಮಾಲಕರು ಹೀಗೆ ಮಾಡಿದ್ರೆ ಎಲ್ಲರಿಗೂ ಅದೇ ಬರ್ತದೆ, ಕಪ್ಪು ಚಿಕ್ಕಿ ಆಗ್ತದೆ. ಆದ್ರೆ ನನ್ನ ಅಭಿಪ್ರಾಯ ಹೇಳುದು, ಈಗೆಲ್ಲ ಜನರು ಹೇಳ್ತಾರೆ ಇದು ಸರ್ಕಾರಿ ಬಸ್ ಆಗ್ಬೇಕು, ರಾಷ್ಟ್ರೀಕರಣ ಆಗ್ಬೇಕಂತ ಜನರು ಹೇಳುದು ಸುಮ್ಮನೆ ಅಲ್ಲ. ಇದೇ ವಿಷಯಕ್ಕಾಗಿ ಅವರು ಹೇಳ್ತಾರೆ. ಏನಂದ್ರೆ ಸರ್ಕಾರಿ ಬಸ್ಸಿನಲ್ಲಿ ಪೈಪೋಟಿ ಇಲ್ಲ ಅಂತ ಹೇಳ್ಬೋದಕ್ಕೆ ಒಂದು ಉದಾಹರಣೆ ಹೇಳ್ಬಹುದು. ಈಗ ಚಾರ್ಮಾಡಿ ಘಾಟಿಯಲ್ಲೆಲ್ಲ ಎಷ್ಟು ಬಸ್ಸುಗಳು ಹೋಗ್ತದೆ KSRTC ಬಸ್. ಒಂದು ಹೀಗಿನ ಈ ಪರಿಸ್ಥಿತಿ ಎಲ್ಲ ಇಲ್ಲ. ಅದೇನೆಂದರೆ ನಮ್ಮ ಒಂದೇ ಸಂಸ್ಥೆಯ ಬಸ್ಸು, ನಮ್ದೊಂದು ಸರ್ಕಾರದ ಬಸ್ಸು, ನಮಗೆ ಜವಾಬ್ದಾರಿ ಇದೆ ಅಂತ ಕಂಡಕ್ಟರ್ ಡ್ರೈವರಿಗೆ ಒಳ್ಳೆ ಜವಾಬ್ದಾರಿ ಇರ್ತದೆ. ಹಾಗಿರುವಾಗ ಅವ್ರು ಏನು ಮಾಡುದಿಲ್ಲ. ಹೀಗಾಗಿ ನಮ್ಮ ಈ ಖಾಸಗಿ ಬಸ್ನವರಿಗೆ ಕಂಟ್ರೋಲ್ ಮಾಡುವವರು ಯಾರೂ ಇಲ್ಲ ಅಂತ ಈಗ ಅವರ ಸುರೇಶ್ ಅವರ ಮಾತಿನಲ್ಲಿ ಕೇಳ್ತಾರೆ. ಅದಕ್ಕಾಗಿ ಈ ಖಾಸಗಿ ಬಸ್ಸುಗಳು ಇನ್ನು ಹೀಗೆ ಹೋದರೆ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಬಸ್ಗಳು ರಾಷ್ಟ್ರೀಕರಣ ಆಗುವುದಕ್ಕೆ ಸಂಶಯ ಇಲ್ಲ. ಆಗ ಈ ಪ್ರಾಬ್ಲಮ್ ಸಾಲ್ವ್ ಆಗಬಹುದು ಅಂತ ನನ್ನ ಅಭಿಪ್ರಾಯ. ಓಕೆ ಓಕೆ, ಈ ರೀತಿ ಬಿಹೇವಿಯರ್ ಸರಿ ಇಲ್ಲ ಅಂತ ಹೇಳ್ತೀರಿ ನೇರವಾಗಿ. ಡ್ರೈವರ್ಗಳು ಕಂಡಕ್ಟರ್ಗಳು ಈ ರೀತಿ ಮಾಡಲೇಬಾರ್ದು ಅಲ್ವಾ? ಹೌದು ಸರ್. ಅಲ್ಲ, ಏನಂದ್ರೆ ಈಗ ಅವರದ್ದಾದ ಒಂದೇ ಸಂಸ್ಥೆ ಆದ ಕಾರಣ ಅದೇನು ಗಲಾಟೆ ಆಗುದಿಲ್ಲ, ಏನಾಗುದಿಲ್ಲ. ಮೊದಲು ನಮ್ಮ ಇಲ್ಲಿ ಇದಿತ್ತು, ಅಲ್ಲಿ ಕೊಪ್ಪದಲ್ಲೆಲ್ಲ ಇತ್ತು ಸಹಕಾರಿ ಸಾರಿಗೆ ಅಂತ, ಅಲ್ಲಿ ಎಲ್ಲ ಈ ಸರಿ ಇರಲಿಲ್ಲ. ಒಂದೇ ಸಂಸ್ಥೆ, ಇದು ಬೇರೆ ಬೇರೆ ಸಂಸ್ಥೆ ಆದ ಕಾರಣ ಇದು ಪೈಪೋಟಿಗೆ ಸಾಧ್ಯತೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದಗಳು ಸರ್, ಧನ್ಯವಾದಗಳು. ಜೊತೆಗೆ ಇಲ್ಲಿ ಸುರೇಶ್ ಸರ್ ಲೈನಲ್ಲಿ ಇದ್ದೀರಲ್ಲ ಸರ್? ಎಸ್ ಸರ್. ಈಗ ಸದ್ಯ ಈ ಒಂದು ವಿಚಾರಗಳು ಅಂದ್ರೆ ಬಸ್ ಟೈಮಿಂಗ್ಸ್ ವಿಚಾರವಾಗಿ ಈ ರೀತಿ ಗಲಾಟೆಗಳಾಗುತ್ತೆ ಅನ್ನೋದ್ರಿಂದ ತಮ್ಮಿಂದ ಯೂನಿಯನ್ ಇಂದ ಈ ಒಂದು ವಿಚಾರದಲ್ಲಿ ಸ್ಟ್ರಿಕ್ಟ್ ಆಗುತ್ತೆ ಆಕ್ಷನ್ ತೆಗೆದುಕೊಳ್ಳಿಕ್ಕೆ ಆಗಲ್ವಾ? ಯಾಕಂದ್ರೆ ಒಂದು ವೇಳೆ ಈ ರೀತಿ ಬಿಹೇವಿಯರ್ ತೋರಿಸಿದಂತಹ ಬಸ್ನ ಮಾಲಕರ ಮೇಲೂ ಕೂಡ ಯೂನಿಯನ್ ಇಂದ ಕ್ರಮ ತೆಗೆದುಕೊಳ್ಳುವಂಥದ್ದು, ಅಥವಾ ಈ ರೀತಿ ಡ್ರೈವರ್ಗಳು ಕಂಡಕ್ಟರ್ಗಳು, ಯಾಕಂದ್ರೆ ಇಲ್ಲೂ ಕೂಡ ಚರ್ಚೆ ಆಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದ ಸಂದರ್ಭಗಳಲ್ಲಿ. ಆದರೆ ಆ ರೀತಿ ಮೇಂಟೈನ್ ಮಾಡಲಿಕ್ಕೆ ಆಗಲ್ವಾ ಅನ್ನುವಂಥ ಪ್ರಶ್ನೆ ತಾವು ಹೇಳಿದ್ರಿ. ಒಂದು ವೇಳೆ ಓನರ್ಗೆ ಫೋನ್ ಮಾಡಿ ಹೇಳಿದ್ರೆ ಆಗುತ್ತೆ, ಲೇಟ್ ಆದರೆ ಅಥವಾ ಸಮಸ್ಯೆಗಳಾದರೆ ಆ ಓನರ್ ಬೈಯುವಂಥದ್ದು ಅಲ್ಲಿ ಕಂಡಕ್ಟರ್ಗಳಿಗೆ ಡ್ರೈವರ್ಗಳಿಗೆ, ಅಲ್ಲಿ ಮತ್ತೆ ಅವರು ಪ್ರೆಷರಲ್ಲಿ ಬೀಳೋದು ಕಂಡಕ್ಟರ್ ಡ್ರೈವರ್ಗಳು. ಅಗೇನ್ ಓನರ್ನವರು ನೋಡಬೇಕು, ಅವರು ಕೂಡ ಸಮಸ್ಯೆಗಳಿವೆ, ಯಾಕಂದರೆ ಕಲೆಕ್ಷನ್ ಆಗಬೇಕು. ಸೊ ಇದೆಲ್ಲವೂ ಕೂಡ ನೋಡಿದಾಗ ಆ ಟೈಮಿಂಗ್ಸ್ನ ವಿಚಾರದಲ್ಲೇ ಆಗುವಂಥದ್ದು. ಜನರಿಗೆ ಗೊತ್ತಿಲ್ಲ ಈ ಟೈಮಿಂಗ್ಸ್ನಲ್ಲಿ ಯಾಕೆ ಇಷ್ಟು ಹೊಡೆದಾಟಿಕೊಳ್ತಾರೆ, ಏನಿದೆ ಇಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಅನ್ನುವಂಥದ್ದು. ಒಟ್ಟಿನಲ್ಲಿ ಆದರೆ ಬೇಸರ ಆಗುವಂಥದ್ದು ಬರುವಂಥ ಪ್ರಯಾಣಿಕರಿಗೆ. ಯಾಕಂದರೆ ಈ ರೀತಿ ಟೈಮಿಂಗ್ಸ್ ವಿಚಾರ ಹೊಡೆದಾಡ್ಕೊಳ್ತಾರೆ, ಏನು ಕತೆ ಅಂತ ಒಂದು ಶಬ್ದಗಳು ಕೇಳಿದಾಗ ಸರ್, ಆ ಒಂದು ಅವಾಚ್ಯ ಶಬ್ದಗಳು ಕೇಳಿದಾಗ, ತಾವು ಕೂಡ ಈಗ ಹೇಳಿದ್ರಿ ಅವಾಚ್ಯ ಶಬ್ದಗಳು ಕೇಳಿದಾಗ ಒಂದು ಬಸ್ಸಿನವರ ಮೇಲೆ ಅಥವಾ ಸಿಬ್ಬಂದಿಗಳ ಮೇಲೆ ಒಂದು ಏನೋ ಅವಿನಾಭಾವ ಸಂಬಂಧ ಇರಬೇಕು, ಒಂದು ಗೌರವ ಭಾವನೆ ಬರಬೇಕು. ಈ ರೀತಿ ಅವಾಚ್ಯ ಶಬ್ದಗಳು ಬೈದಾಗ ಒಂಥರ ಬಿಹೇವಿಯರ್ ಮೈಂಡ್ಸೆಟ್ ಬರುತ್ತೆ ಜನರಿಗೆ. ಒನ್ಸ್ ಅಗೇನ್ ಇಲ್ಲಿ ಬರುವಂಥದ್ದು ನಮ್ಮ ಗೌರ್ಮೆಂಟ್ ಬಸ್ನ ವಿಚಾರವಾಗಿ ಮಾತಾಡ್ತಾರೆ. ಯಾಕಂದರೆ ಗೌರ್ಮೆಂಟ್ ಬಸ್ ಬಂದರೆ ಈ ರೀತಿ ಸಮಸ್ಯೆಗಳಾಗಲ್ಲ, ಪ್ರೈವೇಟ್ ಬಸ್ಸಿಂದ ಈ ರೀತಿ ಮಾತ್ರ ಸಮಸ್ಯೆ ಆಗೋದು. ಹಾಗಂತ ನಾವು ಎಲ್ಲೂ ಕೂಡ ಪ್ರೈವೇಟ್ ಬಸ್ಸನ್ನು ದೂರಲ್ಲ. ಯಾಕೆಂದರೆ ಆಗಲೇ ಹೇಳಿದಾಗೆ ದೇಶದಲ್ಲೇ ಒಂದು ಸುಂದರವಾಗಿರುವಂಥ ಖಾಸಗಿ ಬಸ್ನ ಹೆಸರುವಂಥದ್ದು ನಮ್ಮ ಕರಾವಳಿ ಭಾಗದಲ್ಲಿ. ಸೊ ಹಾಗಿದ್ದಾಗ ಹೆಮ್ಮೆ ಇದೆ ಆ ಒಂದು ವಿಚಾರಕ್ಕೆ ನಮ್ಗಳಿಗೆ. ಅದು ಉಳಿಬೇಕು, ಯಾವತ್ತೂ ಕೂಡ ಅದು ಹಾಳಾಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಏನ್ ಹೇಳ್ತೀರಿ ಸರ್? ನೀವು ಹೇಳುದು ನೂರು ಸರಿ. ಸಂಘದ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ ಅಥವಾ ಒಂದು ಸಂಘಕ್ಕೆ ಒಂದು ಲಿಮಿಟೇಷನ್ ಇದೆ. ಓನರಿಗೆ ಕರೆದು ಹೇಳ್ಬೋದು, ಸಂಘದಿಂದ ಡ್ರೈವರ್ ಕಂಡಕ್ಟರ್ ಹೇಳ್ಬೋದು. ಆದ್ರೆ ಅನ್ನೋ ಮನಸ್ಥಿತಿ ಅವ್ರಿಗೆ ಇರ್ಬೇಕಲ್ಲ. ಕರೆಕ್ಟ್. ಅದಕ್ಕೆ ಬೇಕಾಗುವ ಏನು ಕಾನೂನು ನಮ್ಮ ಹತ್ರ ಇಲ್ಲ. ಕಾನೂನು ಇರುವುದು ಪೊಲೀಸ್ ಹತ್ರ ಮತ್ತು RTO ಹತ್ರ. ಹೇಳಿದೆ ಸಂಘದ ವತಿಯಿಂದ ಅಥವಾ ನಾವು ವೈಯಕ್ತಿಕವಾಗಿ ಕಂಪ್ಲೇಂಟ್ ಕೊಟ್ಟಾಗ ಡಿಪಾರ್ಟ್ಮೆಂಟ್ ಇದಕ್ಕೆ ಅಗ್ರೆಸಿವ್ ಆಗಿ ಆಕ್ಷನ್ ತಗೊಂಡ್ರೆ ಇಂಥ ಮರುಕಳಿಸುವುದಿಲ್ಲ. ಈಗ ಮಣಿಪಾಲದಲ್ಲಿ ಆದ ಏನ್ ಕೇಸ್ ಇದೆ, ಅವರ ಹಿಸ್ಟ್ರಿ ತೆಗಿಬೇಕು ಪೊಲೀಸ್ನವರು. ಕರೆಕ್ಟ್. ಆನಂದ್ ಟ್ರಾವೆಲ್ ಎಲ್ಲೆಲ್ಲಿ ಗಲಾಟೆ ಮಾಡಿದ್ದಾರೆ ಎಲ್ಲ. ಈಗ
ಮಂಗಳೂರಿಂದ ಉಡುಪಿ ಮಣಿಪಾಲದವರೆಗೆ ಎಷ್ಟು ಸ್ಟೇಷನ್ ಸಿಗ್ಬೋದು ನಿಮ್ಗೆ? ಒಂದು 7-8 ಸ್ಟೇಷನ್ ಸಿಗ್ಬೋದು. ಕರೆಕ್ಟ್. ಆ ಸ್ಟೇಷನ್ಗಳ ಹಿಸ್ಟ್ರಿ ತೆಗೀರಿ, ಆ ಬಸ್ಗಳ ಏನು, ಆ ಕಂಪನಿಯ ಸ್ಟಾಫ್ಗಳು ಹೇಗಿದ್ದಾರೆ, ಅದ್ರ ಓನರ್ನವ್ರು ಹೇಗಿದ್ದಾರೆ ಎಲ್ಲ ಗೊತ್ತಾಗುತ್ತೆ. ಪೊಲೀಸ್ನವ್ರಿಗೆಲ್ಲ ಗೊತ್ತಿದೆ, ಡಿಪಾರ್ಟ್ಮೆಂಟ್. ಡೀಸೆಂಟ್ ಬಸ್ನವರ ಮೇಲೆ ಎಷ್ಟು ಕೇಸ್ ಇದೆ, ಆನಂದ್ ಬಸ್ನವರ ಎಷ್ಟು ಮೇಲೆ ಕೇಸ್ ಇದೆ, ಅದ್ರ ಮೇಲೆ ನೀವು ತಗೊಳ್ಳಿ, ಪರ್ಮಿಟ್ ಮೇಲೆ ಆಕ್ಷನ್ ತಗೊಳ್ಳಿ. ಯಾಕಂದ್ರೆ ಈ ಬಸ್ ಪದೇ ಪದೇ ಸಾರ್ವಜನಿಕವಾಗಿ ಗಲಾಟೆ ಮಾಡ್ತಾರೆ. ಆದ್ರಿಂದ ಈ ರದ್ದು ಮಾಡಿ ಅಂತ ಮಾಡಿ ನೀವು 5 ಕೇಸ್ ಮಾಡಿ ಸರಿಯಾಗದೆ ಎಲ್ಲಿ ಹೋಗ್ತದೆ? ಎಸ್ಒಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಎಸ್ಒಲ್ ಶಿಕ್ಷಣ ನಾವು ಸಾರ್ವಜನಿಕವಾಗಿ ಏನು ವ್ಯವಸ್ಥೆ ಉಂಟು ಅದನ್ನು ಮಾಡಬಹುದು ಬಿಟ್ರೆ ನಾವು ಮಾಡಿದ ವ್ಯವಸ್ಥೆ ಎಲ್ಲ ಬಸ್ ಮಾಲಕರು ಕೇಳ್ಬೇಕಂತಿಲ್ಲ. ಯಾಕಂದ್ರೆ ನಮ್ಮ ಅಸೋಸಿಯೇಷನ್ 100% ಎಲ್ಲರೂ ಇಲ್ಲ, ಎಲ್ಲ ಬಸ್ನವ್ರು ಬರೋದೇ ಇಲ್ಲ. ಅವನಿಗೆ ಫೆಡರೇಷನ್ ಬೇಡ, ಅಸೋಸಿಯೇಷನ್ ಮೆಂಬರ್ಶಿಪ್ ಬೇಡ, ಅವನಿಗೆ ಸಂಜೆ ಕಂಡಕ್ಟರ್ ಜಗಳ ಮಾಡಿ ದುಡ್ಡು ಕೊಟ್ರೆ ಓ ಆ ರೀತಿ ಇದೆ. ಓಕೆ 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 ಸೊ ಆ ರೀತಿ ಇದೆ ಅಂದ್ರೆ ಒಮ್ಮತದಾಗಿರುವಂತಹ ಒಂದು ನಿರ್ಧಾರ ಇಲ್ಲ ತಮ್ಗಳಲ್ಲಿ ಯೂನಿಯನ್ ಅಲ್ಲಿ ಆಗಿದ್ರೆ. ಒಮ್ಮತದ ನಿರ್ಧಾರ ಅಲ್ಲ, ಅಸೋಸಿಯೇಷನ್ಗೆ ಬರೋದಿದ್ದಾರೆ. ನೀವು ಅವರನ್ನು ಕರ್ಕೊಂಡು ಬರ್ಲಿಕ್ಕೆ ಆಗ್ತದಾ? ಈಗ ಹೋಟೆಲ್ ಮಾಲಕರ ಅಸೋಸಿಯೇಷನ್ ಇದೆ ಎಲ್ಲ ಅಲ್ಲ ಸರಿ, ಬಟ್ ಇದು ಸಾರ್ವಜನಿಕವಾಗಿರುವಂತ ಒಂದು ವ್ಯವಸ್ಥೆ ಇದು. ಯಾಕಂದ್ರೆ ಜನರ ಒಂದು ಸುರಕ್ಷತೆ ಜೊತೆಗೆ ಅವರ ಒಂದು ಪ್ರಯಾಣ ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ವೆರಿ ರೆಸ್ಪಾನ್ಸಿಬಿಲಿಟಿ ಇರುವಂತಹ ಒಂದು ವ್ಯವಸ್ಥೆ ಇದು. ಸೊ ಹಾಗಿದ್ದಾಗ ಇಲ್ಲ ನಾನು ಬರಲ್ಲ, ನಾನು ಆ ವ್ಯವಸ್ಥೆ ಅಡಿಯಲ್ಲಿ ಇರಲ್ಲ, ನಾನು ನಂದೇ ನಡೆದಂತ ದಾರಿ ಅಂತ ಹೋದ್ರೆ ಏನ್ ಕತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದು ಸತ್ಯ ಹೇಳ್ತೀನಿ, ಬಹಳಷ್ಟು ಮಾರಕವಾಗಿರುವಂತಹ ವಿಚಾರ ಸಮಾಜಕ್ಕೆ, ಒಳ್ಳೇದಲ್ಲ ಇದು. ಯಾಕಂದ್ರೆ ಇಂತಹ ಮನಸ್ಥಿತಿ, ಯಾಕಂದ್ರೆ ಯಾವುದೊಂದು ಡಿಸಿಷನ್, ಈಗ ನೋಡಿ DC ಅವರು ಹೇಳಿದ್ರು ಇಲ್ಲೇ ಬಸ್ಸಿಗಳು ಪ್ರತಿಯೊಂದು ಬಸ್ಸಿಗೂ ಕೂಡ ಡೋರ್ ಅನ್ನು ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ಇಲ್ದಿದ್ರೆ ಟರ್ನ್ ಹೊಡೆಯುವಾಗ ಅಲ್ಲಿಂದ ಕಂಡಕ್ಟರ್ ಬಿದ್ದು ಪ್ರಯಾಣಿಕರು ಬಿದ್ದು ಸಾವನ್ನಪ್ಪಿರುವಂಥ ಘಟನೆಗಳು ನಡೆದಿದೆ. ಸೊ ಇದನ್ನ ನಾವುಗಳು ತೆಗೆದುಕೊಳ್ಳಲ್ಲ, ಇದು ನಮ್ಗಾಗಲ್ಲ, ನೀವುಗಳು ಬಸ್ಗೆ ಹಾಕೊಳ್ಳಿ ಅಂತ ಬಂದಾಗ ಜನರ ಪ್ರಯಾಣಿಕರ ಒಂದು ಅವರ ಜೀವದ ಮೇಲೆ ಬೆಲೆ ಇಲ್ಲ ಅಂತ ಬಂದಾಗ, ಅಂದ್ರೆ ಇದೊಂದು ಎಂಟೈರ್ ಟೀಮ್ ವರ್ಕ್ ಅಂತ ಹೇಳುವಂಥದ್ದು. ಯಾಕೆ ಈ ರೀತಿ ಮನಸ್ಥಿತಿ? ಅವರ ಅಸಹಾಯಕತೆಯನ್ನು ಮಾತಾಡಬಾರ್ದು. ಪ್ರೊವಿಷನ್ ಕಾನೂನಲ್ಲಿ ಇದ್ರೆ ಡೋರ್ ಎಫ್ಸಿ ಯಾಕೆ ಮಾಡ್ತಾರೆ ಇವರು? ಡೋರ್ ಇರುವ ಬಸ್ ಅನ್ನೇ ಎಫ್ಸಿ ಮಾಡ್ಬೇಕಂತ ಕಾನೂನಲ್ಲಿ ಇದ್ರೆ ಕರೆಕ್ಟ್, ಎಫ್ಸಿ ಯಾಕೆ ಮಾಡ್ತಾರೆ? ನಾನು ಹೇಳುದು ಎರಡನ್ನ ಅಲ್ಲ, ನೀವು ಒಂದೇ ಕಾನೂನು ಪಾಲಿಸಬೇಕು. ಕಾನೂನನ್ನು ಹಾಕಲಿಕ್ಕೆ ಉಂಟು ಅಂತ DC ಅವರು ಹೇಳಿದ್ರೆ ಜಾರಿ ಮಾಡಿ ಯಾರು ಡೋರ್ ಹಾಕುದಿಲ್ಲ? RTO ಆಫೀಸಲ್ಲಿ ಏನ್ ನಡೀತದೆ ಅದು DC ಅವರಿಗೆ ಗೊತ್ತಿಲ್ವಾ? ಗೊತ್ತಿದೆ. ಪೊಲೀಸ್ ನಡೀದಿಲ್ಲ ಅದು SP ಅವರಿಗೆ ಗೊತ್ತಿಲ್ಲ, ಗೊತ್ತಿದೆ. ನಾನೇ ಕಾನೂನಲ್ಲಿ ನೀವು ಅವಕಾಶವನ್ನ ಇದ್ದಾಗ ಬಸ್ ಮಾಲಕ ಕೇಳುವುದಿಲ್ಲ, ಕೇಳುವಂತ ವ್ಯವಸ್ಥೆ ಅಲ್ಲಿ ಇರುವುದಿಲ್ಲ. ಯಾಕಂದ್ರೆ ಈಗಿನ ನಮ್ಮ ದೇಶದ ವ್ಯವಸ್ಥೆ, ರಾಜ್ಯದ ವ್ಯವಸ್ಥೆ ಆತರ ಇದೆ. ನೀವು ಪಾಲನೆ ಮಾಡಿ, ಎಲ್ಲರೂ ಕೇಳ್ತಾರೆ. ನಾನು ಇಂಥ ಜಗಳ ಆಯ್ತಲ್ಲ, ಜಗಳ ಪರ್ಮಿಟ್ ಮೇಲೆ, ಓನರ್ ಮೇಲೆ, ಡ್ರೈವರ್ ಕಂಡಕ್ಟರ್ ಮೇಲೆ ಆಕ್ಷನ್ ತಗೊಳ್ಳಿ. ಏನ್ ಮಣಿಪಾಲದ ಜಗಳ ಮಾಡಿದಲ್ಲ, ಜಗಳ ಪರ್ಮಿಟ್ ಅನ್ನ, ಲೈಸೆನ್ಸ್ ಅನ್ನ, ಡ್ರೈವರ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ 6 ತಿಂಗಳು. ಕರೆಕ್ಟ್ ಪರ್ಫೆಕ್ಟ್. ತಾವು ಹೇಳುವ ಪ್ರಕಾರ ಪೊಲೀಸ್ನವರಿಗೆ ಡೈರೆಕ್ಟ್ ಆಗಿರೋದು ರೈಟ್ಸ್ ಇರಬೇಕು, ರೈಟ್ ಕೊಡಬೇಕು, ಅಂಡ್ ಅವರು ಚಾರ್ಜ್ ತಗೊಳ್ಬೇಕಂತ ಹೇಳುವಂಥದ್ದು ಸರ್. ಅಲ್ಲ, ಅಸೋಸಿಯೇಷನ್ಗೆ ಯಾವುದೇ ಅಧಿಕಾರ ಇಲ್ಲ. ನಿಮ್ಮನ್ನು ನಾವು ಕರೆದು ಹೇಳ್ಬೋದು ಬಿಟ್ರೆ ನೀವು ಕೇಳಿದ್ರೆ ಏನ್ ಆಕ್ಷನ್ ಮಾಡ್ಬೋದು ನಾವು ನಿಮ್ಮ ಮೇಲೆ? ನಿಮ್ಮ ಮೆಂಬರ್ಶಿಪ್ ಅನ್ನು ಇದ್ರೆ ತೆಗಿಬಹುದು. ಮೆಂಬರ್ಶಿಪ್ ಇದ್ರೆ ಓಕೆ. ಈಗ ಹೋಟೆಲ್ ಅಸೋಸಿಯೇಷನ್ ಇದೆ, ಅಂಗಡಿಗಳ ಅಸೋಸಿಯೇಷನ್ ಇದೆ, 100% ಮೆಂಬರ್ ಇರುವುದಿಲ್ಲ. ದೆನ್ ವಾಟ್ ಇಸ್ ದ ಯೂಸ್ ಆಫ್ ಈ ಯೂನಿಯನ್ ಸರ್? ಯಾಕಂದ್ರೆ ನೋಡಿ, ಈಗ ಜರ್ನಲಿಸ್ಟ್ ಯೂನಿಯನ್ ಅಲ್ಲಿ ಒಂದಿರುತ್ತೆ, ಅಥವಾ ಲಾಯರ್ ಬಾರ್ ಅಸೋಸಿಯೇಷನ್ ಒಂದಿರುತ್ತೆ. ಯಾಕಂತ ಬಂದವರೆಲ್ಲ ಸರ್ವಿಸ್ ಮಾಡ್ತಾರೆ ಅಂತೇಳಿ ಸಾರ್ವಜನಿಕ ಜೀವನದಲ್ಲಿ ಒಬ್ಬರಾಗಿರ್ತಾರೆ. ಈಗ ನೋಡಿ, ಹೋಟೆಲ್ ಅನ್ನುವಂಥದ್ದು ಅವರವರ ಒಂದು ಇದರಲ್ಲಿ ಇರುತ್ತೆ ಅನ್ನುವಂಥ ಬಂದಾಗ ಈ ಒಂದು ಬಸ್ನ ವ್ಯವಸ್ಥೆ ಜನರ ಆರೋಗ್ಯ, ಅವರ ಜೀವದ ಮೇಲೆ ಡಿಪೆಂಡ್ ಆಗಿರುತ್ತೆ. ಯೂನಿಯನ್ ಒಮ್ಮತದಲ್ಲಿ ನಿರ್ಧಾರ ತೆಗೆದುಕೊಳ್ಳಲ್ವಾ? ಸರಿ, ನಿಮ್ಮ ಕಾನೂನಾತ್ಮಕವಾಗಿ ಕರೆಕ್ಟ್, ನಾನು ಒಪ್ಕೊಳ್ತೀನಿ. ಆದ್ರೆ ಒಂದು ಕನ್ಸರ್ನ್ ಅಂತ ವೇ ಇರುತ್ತಲ್ವಾ ತಮ್ಮ ಒಂದು ಆ ರೀತಿ. ನೀವು ಉಡುಪಿ ಕೋರ್ಟ್ ಅಲ್ಲಿ ವಕಾಲತ್ ಮಾಡ್ಬೇಕಂತ ಆದ್ರೆ ಫಸ್ಟ್ ಯು ಹ್ಯಾವ್ ಟು ಮೆಂಬರ್ ಆಫ್ ದ ಬಾರ್ ಅಸೋಸಿಯೇಷನ್. ಎಸ್, ಬಾರ್ ಅಸೋಸಿಯೇಷನ್ ನಾಳೆ ಹೊರಗೆ ಹಾಕಿದ್ರೆ ಏನಾಗ್ತದೆ ಅದಕ್ಕೆ ಕಾನೂನು ಇದೆ. ಎಸ್, ನಮ್ಮ ಅಸೋಸಿಯೇಷನ್ ನೀವು ಬಸ್ ಓನರ್ ಪರ್ಮಿಟ್ ತಗೊಳ್ಬೇಕಾದ್ರೆ ಅಸೋಸಿಯೇಷನ್ ಮೆಂಬರ್ ಆಗ್ಬೇಕು ಎಲ್ಲೂ ಇಲ್ಲಲ್ಲ. ಎಸ್, ಕರೆಕ್ಟ್, ಫ್ಯಾಕ್ಟ್. ನಾನು ಹೇಳೋದು ನಮ್ಗೆ ಕಾನೂನಿನ ಯಾವುದೇ ಚೌಕಟ್ಟಿಲ್ಲ. ಓಕೆ, ಇಟ್ಸ್ ವೆರಿ ಕ್ಲಿಯರ್. ನಾನು ಅದನ್ನ ಜನರಿಗೆ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಜನರು ಕೇಳ್ತಾರಂತ ಇಷ್ಟೇ, ವೆರಿ ಸಿಂಪಲ್. ಯಾಕೆ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಯೂನಿಯನ್ ಎಲ್ಲ ಇದೆ, ದಟ್ಸ್ ವೈ ನಾನು ನಿಮ್ಮನ್ನ ಕರೆದಿರುವಂತದ್ದು ಸರ್ ಇವತ್ತು. ಯಾಕಂದ್ರೆ ಜನರು ಪ್ರತಿಯೊಬ್ರು ಕೇಳುವಂತ ಇಷ್ಟ, ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ವಾ? ಎಸ್, ಇಟ್ಸ್ ವೆರಿ ಕ್ಲಿಯರ್. ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗಿದ್ರೆ
ನೀವು LLB ಮಾಡ್ತೀರಿ, ನೀವು ಒಂದು ಕೋರ್ಟಿಗೆ ಹೋಗ್ಬೇಕಾದ್ರೆ ಬಾರ್ ಮೆಂಬರ್ ಆಗ್ಬೇಕಾ ಬೇಡವಾ? ಆಗ್ಬೇಕು. ಮೆಂಬರ್ ಆಗದೆ ನಿಮ್ಗೆ ವಕಾಲತ್ ಮಾಡ್ಲಿಕ್ಕೆ ಆಗತ್ತೆ ಅಲ್ಲಿ? ಇಲ್ಲ. ನಮ್ದು ಹಾಗಲ್ಲ. ನಮ್ದು ಅಸೋಸಿಯೇಷನ್ ಹೋಟೆಲ್ ಅಸೋಸಿಯೇಷನ್ ಉಂಟಲ್ಲ, ಓಕೆ, ಇದಕ್ಕೆ ಯಾವುದೇ ಕಡಿವಾಣ ಇಲ್ಲ. ನಾವು ನಮ್ಮ ಹಿತರಕ್ಷಣೆಗೆ ಮಾಡ್ಕೊಳ್ಳೋದು. ನಮ್ಮಲ್ಲಿದ್ದ ಯಾರು ನಮ್ಮ ಅಸೋಸಿಯೇಷನ್ ಇದ್ದಾರೆ ಅವ್ರು ಹೇಳಿದ್ದು ಕೇಳ್ತಾರೆ, ನಾವು ಹೇಳಿದ್ದು ಮಾಡ್ತಾರೆ. ಬಟ್ ಹೆಸರೇ ಆಗ್ಲಿಲ್ಲ, ಏನ್ ಮಾಡ್ತೀರಿ? ಕರೆಕ್ಟ್ ಕರೆಕ್ಟ್. ಓಕೆ ಓಕೆ ಓಕೆ, ಎಸ್ ಸರ್, ಇಟ್ಸ್ ವೆರಿ ಕ್ಲಿಯರ್. ಯಾಕಂದ್ರೆ ಜನರು ಕೇಳ್ತಾರೆ ಅಷ್ಟೇ, ಹೇಗೆ ಕಂಟ್ರೋಲ್ ಮಾಡ್ಬೇಕಂತ ನಾನು ಬರ್ತೀನಿ. ನನಗೆ ನಿಮ್ಮಲ್ಲೇ ನಾನು ಕೇಳ್ತೀನಿ ಏನು ಕಂಟ್ರೋಲ್ ಮಾಡ್ಬೋದು. ಇಲ್ಲ, ಮತ್ತೊಂದು ಕರೆ ಇದೆ ಸರ್. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ಟಿವಿಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಬಹಳಷ್ಟು ಕರೆಗಳಿದೆ, ಆದರೆ ಸಮಯದ ಬಹು ತುಂಬಾ ಇದೆ. ಹಾಗಿದ್ದಾಗ ನಾನು ಬಹಳಷ್ಟು ಕರೆಗಳನ್ನು ಶಾರ್ಟ್ ಮಾಡಿ ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಎಸ್ ಸರ್, ಹಾಗಾದ್ರೆ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋ ಪ್ರಶ್ನೆಗಳ ನಡುವೆ ಏನು ಮಾಡ್ಬೇಕು ಸರ್ ಅಂತ ಹೇಳ್ತೀರಿ ಬಂದಾಗ ಪೊಲೀಸ್ನವರೇ ಈ ವಿಚಾರದ ಬಗ್ಗೆ ನೋಡ್ಬೇಕಂತ ತಾವು ಹೇಳ್ತೀರಿ. ಹೇಗೆ ಪವರ್ ಇಲ್ಲ ಹಾಗಂತ ಇದು ಮೋಟಾರ್ ವೆಹಿಕಲ್ ಆಕ್ಟ್ ಅಲ್ಲಿ ಇವತ್ತಿನ ಕಾನೂನಲ್ಲಿ ಇವತ್ತಿನ ಫೈನ್ ಹಾಕುದ್ರಲ್ಲಿ 3 ಸರಿ ಆ ಡಿಪಾರ್ಟ್ಮೆಂಟ್ ಅವರು ಇಂತ ಘಟನೆಗಳಿಗೆ ಕೇಸ್ ಹಾಕಿದ್ರೆ ಬಹುಶಃ ಬಸ್ ಓಡ್ಸಕ್ ಆಗಲ್ಲ. ಅದನ್ನ ಮಾಡ್ಬೇಕು ಯಾರು? ಎಸ್, ಕರೆಕ್ಟ್. ಹೌದು, ದೊಣ್ಣೆ ಯಾರ ಕಾಯಲ್ಲಿ ಇರುತ್ತೆ ಅವ್ರು ದೊಣ್ಣೆ ನೋಡಿಬೇಕು, ಬಿಟ್ರೆ ನಾವು ಇನ್ನೊಂದು ಕೇಸ್ ಆಗುತ್ತೆ. ಕರೆಕ್ಟ್ ಕರೆಕ್ಟ್, ಫ್ಯಾಕ್ಟ್. ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕು, ಇಲ್ಲಿದ್ರೆ ಕಷ್ಟ. ಈ ಶಿಸ್ತು ಬರ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳ್ತೀರಿ, ಪಕ್ಕದು ಅಲ್ವಾ? ಕಾರ್ಕಳದಲ್ಲಿ ಒಂದು ಗಲಾಟೆ ಆಗಿ ಒಂದು ಬಸ್ ಮಾಲಕರು ಕಂಪ್ಲೇಂಟ್ ಕೊಟ್ಟು ಒಂದು ಪರ್ಮನೆಂಟ್ ಸಸ್ಪೆಂಡ್ ಮಾಡಿದ್ದಾರೆ. ಓಕೆ, ನೀವು ಮಾಡಿ ಓನರ್ ನಿಮಗೆ ಪ್ರೆಷರ್ ಮಾಡೋದಿಲ್ಲ. ಓಕೆ, ನೀವು ಪ್ರತಿಯೊಬ್ಬ ಬಸ್ ಮಾಲಕನ ಹಿಸ್ಟ್ರಿ ತೆಗೀರಿ. ಮಂಗಳೂರಿಂದ ಉಡುಪಿ ಎಲ್ಲ ಜಿಲ್ಲೆಯಲ್ಲಿ ಯಾವ ಸ್ಟೇಷನ್ ಅಲ್ಲಿ ಈಗ ಒಂದೆರಡು ಇಂಥ ಕೇಸ್ಗಳು ನಡೆದ್ರೆ ಇಡೀ ವ್ಯವಸ್ಥೆ ಹಾಳಂತ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಎಲ್ಲಿ ಅದನ್ನ ನೀವು ಸರಿ ಮಾಡ್ಬೇಕು, ಬಿಟ್ರೆ ಇಡೀ ವ್ಯವಸ್ಥೆ ಈಗ ಹಾಳಾಗುದು. ನಿಜ ನಿಜ ನಿಜ. ಎಸ್ ಬಸ್ಗಳಲ್ಲಿ ಈಗ ಆಗ ಒಬ್ರು ಹೇಳಿದ್ರು ಬಸ್ ಬಂದ್ರೆ ಇದೆಲ್ಲ ವ್ಯವಸ್ಥೆ ಸರಿ ಆಗುತ್ತೆ ಅಂತ. KSRTC ಬಸ್ ಬಂದ್ರೆ ಈ ಗಲಾಟೆ ಪಟ್ಟಿರ್ಲಿಕ್ಕಿಲ್ಲ, ಆದ್ರೆ ಬಸ್ ಬರೋದಿಲ್ಲ. ಹಳ್ಳಿಗಳಿಗೆ 6 ಗಂಟೆ ನಂತರ ಬಸ್ ಇಲ್ಲ. ನಾನು ಮೊನ್ನೆ ಭಟ್ಕಳಕ್ಕೆ ಹೋಗಿದ್ದೆ. ಅಲ್ಲಿ ಯಾವ್ದೋ ಒಂದು ಹಳ್ಳಿ ಇದೆ, ಭಟ್ಕಳದಿಂದ 7 ಕಿಲೋಮೀಟರ್ ಹಳ್ಳಿ. ಅಲ್ಲಿ ಒಂದು ಹುಡುಗಿ ಬೆಳಿಗ್ಗೆ ಹೋದ್ರೆ ಆ ಊರಿಗೆ ಬಸ್ ಸಂಜೆ 4 ಗಂಟೆಗಂತೆ. 4 ಗಂಟೆಗೆ ಹೋದ್ರೆ 4 ಗಂಟೆ ಬಸ್ಸು. ಕನ್ನಡ ಜಿಲ್ಲೆಯಲ್ಲಿ ಅಂತದ್ದು ಒಂದು ಹಳ್ಳಿ ತೋರಿಸಿ. ಗಂಟೆಗೆ ಬರುತ್ತೆ ನಮ್ದು ಮಿನಿಮಮ್ ಯಾವ್ದೋ ಒಂದು ಹಳ್ಳಿಗೆ. ನಾನು ಹೇಳುದು ನಮ್ದು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಪರಿಹಾರ ಕಂಡುಕೊಳ್ಬೇಕು. ಯಾಕಂದ್ರೆ ಯಾರಂದ್ರೆ ನಾವೇ ಕಂಡುಕೊಳ್ಬೇಕು. ಇವತ್ತು ಪರಿಹಾರ ಕಂಡುಕೊಳ್ಳುವಲ್ಲಿ ನಾವು ಖಾಸಗಿ ಬಸ್ ಮಾಲಕರು ಯಾಕೆ ವಿಫಲರಾಗಿದ್ದೀರಿ ಅಂತಂದ್ರೆ ನಮಗೆ ಕಾನೂನಿನ ಯಾವುದೇ ವ್ಯವಸ್ಥೆ ನಮ್ಮ ಸಂಘಕ್ಕೆ ಇಲ್ಲ. ಇದಾದ ಏನು ಸಮಸ್ಯೆ ಆದ್ರೆ ನಾವೆಲ್ಲ ಮಾಡ್ತೇವೆ. ನಮ್ಮ ಅಸೋಸಿಯೇಷನ್ ಒಳಗಿದ್ದವ್ರಿಗೆ ನಾವು ಕರೆದು ಹೇಳ್ತೇವೆ. ಅದು ಬಿಟ್ಟು ನಾವು ಅಸೋಸಿಯೇಷನ್ ಮೆಂಬರ್ ಬರುದಿಲ್ಲ ಹೇಳಿದ್ರೆ ಅವನನ್ನು ಹೇಳ್ಕೊಂಡು ಬರುವಂತದ್ದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲಲ್ಲ. ಈ ಸಮಸ್ಯೆ ಇದ್ರಿಂದ ಇವತ್ತು ಈ ತರ ಆಗ್ತಾ ಇದೆ. ಹಾಗಾಗಿ ಕಷ್ಟ ಅನ್ನೋದು. ಎಸ್ ಸರ್, ಬರ್ತೇನೆ. ನಾನು ಕೊನೆಯದಾಗಿ ಒಂದು ಕರೆ ತೆಗೆದುಕೊಂಡು ತದನಂತರ ನಮ್ಮಲ್ಲಿ ಲಾಸ್ಟ್ ಎಕ್ಷನ್ ವೈಂಡ್ ಅಪ್ ಮಾಡ್ತೀನಿ ನಾನು. ಎಸ್ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ಪುತ್ತೂರಿಂದ. ಎಸ್ ಸರ್, ನಮಸ್ತೆ, ಮಾತಾಡಿ ಸರ್, ಏನ್ ಹೇಳ್ತೀರಿ? ಎಸ್ ಸರ್. ಈ ಗಾಡಿಗಳೆಲ್ಲ ಒಮ್ಮೆಲೆ ಹೋಗುವಾಗ ಸಮಸ್ಯೆ ಆಗ್ತದೆ. ಈಗ ಮುಂದಿನ ಬಸ್ಗೆ ಚೆನ್ನಾಗೋಲ್ಲ, ಅದು ಹಿಂದಿನ ಬಸ್ಸಿನಾಗೆ ಸ್ವಲ್ಪ ಇದಾಗ್ತದೆ, ಸಮಸ್ಯೆ ಆಗ್ತದೆ. ಆವಾಗ ಎಂತ ಮಾಡ್ತಾರೆ, ಜಗಳ ಮಾಡ್ತಾರೆ. ಮತ್ತೆ ಈಗ ಒಂದೇ 4-5 ಗಾಡಿ ಇರುವಾಗ ಅವ್ರೆಂತ ಮಾಡ್ತಾರೆ, ಈಗ ಒಬ್ಬನೇ ಕಲೆಕ್ಷನ್ ಜಾಸ್ತಿ ಬಂದ್ರೆ ಅದನ್ನ ಅವನ ಮುಂದಿನ ಹತ್ರ ಫೋನ್ ಮಾಡಿ ಲೇಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಆವಾಗ ಅದೇ ಸಮಸ್ಯೆ. ಜಗಳ ಎಲ್ಲ ಬರ್ತಾರೆ ಅದರಲ್ಲಿ. ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗ್ತದೆ. ಒಂದೇ ಕಂಪನಿಯಲ್ಲಿ 5-6 ಬಸ್ ಇದ್ರೆ ಅದರಲ್ಲಿ ಕಲೆಕ್ಷನ್ ಈಗ ಒಂದು ಗಾಡಿ ಜಾಸ್ತಿ ಬರ್ತದೆ, ಒಂದು ಗಾಡಿ ಕಮ್ಮಿ ಬರ್ತದೆ. ಆವಾಗ ಎಂತ ಮಾಡ್ತಾರೆ, ಆ ಮುಂದಿನ ಗಾಡಿ ಅವನ ಹತ್ರ ಹೇಳ್ತಾರೆ, ಅವನ ಸ್ವಲ್ಪ ರೇಟ್ ಮಾಡ ಅಂತೇಳಿ. ಈಗ ಇವತ್ತು ಕಲೆಕ್ಷನ್ ಜಾಸ್ತಿ ಬರ್ತದೆ ಅಂತೇಳಿ ಆ ತರ ಬರ್ತದೆ. ಸಮಸ್ಯೆ ಬರ್ತದೆ. ಅದು ಈ ಜಗಳ ಜಾಸ್ತಿ ಅದರಲ್ಲಿ ಅಲ್ಲಿ ಸಮಸ್ಯೆಗಳಾಗುತ್ತೆ. ಜಾಸ್ತಿ ಆದ್ರೆ ನಾಳೆ ಮುಂದಿನ ಹತ್ರ ಹೇಳ್ತಾರೆ ರೇಟ್ ಮಾಡ್ಲಿಕ್ಕೆ. ಎಂತ ಮಾಡ್ತಾರೆ, ಹಿಂದಿನ ಅವನಿಗೆ ಜೋರು ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಸಮಸ್ಯೆ ಬರು ಅದರಲ್ಲಿ ಅಲ್ವಾ. ಮತ್ತೆ ಗಾಡಿ ಎಲ್ಲ ಹೋದ್ರೆ ಒಟ್ಟಿಗೆ ಹೋಗುದು. ಈಗ
ಇಲ್ಲಿ ನೋಡಿ ಪುತ್ತೂರು ಮಂಗಳೂರಲ್ಲಿ ಓಡ್ತಲ್ಲ ಸ್ಟೇಟ್ ಬ್ಯಾಂಕ್, ಆಮೇಲೆ ಉಪನಯನ ಸ್ಟೇಟ್ ಬ್ಯಾಂಕ್, ಅದು ಅಲ್ಲಿ ನೋಡಿ ಗಾಡಿ ಇದ್ರೆ ಉಂಟು, ಇಲ್ಲೋದಿಲ್ಲ, ಒಟ್ಟಿಗೆ ಹೋಗುದು ಎಲ್ಲ. ಪ್ರೈವೇಟ್ ಅಷ್ಟೇ, ಗವರ್ಮೆಂಟ್ ಅಷ್ಟೇ. ಓಕೆ 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 ಎಸ್. ಅದಕ್ಕೆ ಒಂದು ಕರೆಕ್ಟ್ ಆಗಿ ನಿರ್ಣಯ ಮಾಡಿದ್ರೆ ಕರೆಕ್ಟ್ ಆಗ್ತದೆ, ಆ ಜನರಿಗೆ ಸಮಸ್ಯೆ ಆಗುದಿಲ್ಲ. ಓಕೆ ಓಕೆ ಅಂದ್ರೆ ಕರೆಕ್ಟ್ ಆಗಿ ಒಟ್ಟಿಗೆ ಕಾಂಪಿಟೇಷನ್ ಒಟ್ಟಿಗೆ ಹೋಗುದು. ಓಕೆ, ಆ ಕಾಂಪಿಟೇಷನ್ ಇರಬಾರ್ದು, ಅವರವರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕಂತ ಹೇಳುವಂತ ತಾವು. ಅದೇ 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 ಅಡ್ಜಸ್ಟ್ಮೆಂಟ್ ಬೇಕು. ಒಂದು 5 ನಿಮಿಷ ಒಂದು 5 ಅಡ್ಜಸ್ಟ್ಮೆಂಟ್ ಹೋಗುದು. ಹಾಗೆ ಹೋದ್ರೆ ಯಾವ ರೂಟಲ್ಲೂ ಸಮಸ್ಯೆ ಬರುದಿಲ್ಲ. ಯಾವ ರೂಟಲ್ಲೂ ಈಗ ಉಡುಪಣಿಪಾಲ ಅಂತಿಲ್ಲ, ಎಲ್ಲ ರೂಟಲ್ಲೂ ಉಂಟು ಸಮಸ್ಯೆ. ಎಸ್ ಎಸ್ ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ. ಬಹಳಷ್ಟು ಕರೆಗಳು ಬರ್ತಾ ಇದೆ, ನಾನು ಮತ್ತೆ ಮಾತಾಡ್ತೀನಿ. ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಸರ್ ಸುರೇಶ್ ಸರ್. ಈಗ ನೋಡಿ ಅವರು ಹೇಳುವಂಥ ಪ್ರಕಾರ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಕಾಂಪಿಟೇಷನ್ಗಳ ನಡುವೆ ಅನ್ನುವಂತಹ ವಿಚಾರನ ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೀರಿ ಹಾಗಾದ್ರೆ ಬಸ್ ಯೂನಿಯನ್ಗಳ ನಡುವೆ, ಬಸ್ ಮಾಲಕರ ನಡುವೆ, ಚಾಲಕರ ನಡುವೆ? ವಾಯ್ಸ್ ಎಸ್ ಸರ್, ಮಾತಾಡಿ. ಒಳಗೆ ಬರುವುದಿಲ್ಲ ಅಂತ ನಾನು ಹೇಳಿದ್ದೆ. ವಾಯ್ಸ್ ಕೇಳ್ತಾ ಇಲ್ಲ ಸರ್. ಅಲ್ಲ, ಕೇಳ್ತದಾ? ಕೇಳ್ತದೆ, ಮಾತಾಡಿ ಸರ್. ಸಾಧ್ಯ ಇಲ್ಲ ಅಂತ ನಾನು ಹೇಳಿಲ್ಲ. ಅವರನ್ನ ಒಂದೇ ವೇದಿಕೆಗೆ ತರಲಿಕ್ಕೆ ನಮ್ಗೆ ಅಸೋಸಿಯೇಷನ್ಗೆ ನಮ್ಗೆ ಯಾವುದೇ ಕಾನೂನಿನ ನಿಬಂಧನೆ ಇಲ್ಲ. ಓಕೆ, ನಮ್ಮೊಟ್ಟಿಗೆ ಇರುವವರಿಗೆ ನಾವು ಕರೆದು ಹೇಳ್ಬೋದು. ಯಾನಿಗಳ ಅಸೋಸಿಯೇಷನ್ ಇದ್ದಿ ಅಂತ ಹೇಳಿದ್ರೆ ಆಗ ನಮ್ಗೆ ಮುಖ ಕೊಡ್ದಾಗ ಆಗ್ತದೆ, ಹೌದಾ? ಅದು ಈ ವಾಹಿನಿಯ ಮೂಲಕ ನಾನು ಎಲ್ಲ ಸಾರ್ವಜನಿಕರಿಗೆ ಅಥವಾ ನಮ್ಮ ಬಸ್ ಮಾಲಕರ ಮಿತ್ರರಿಗೆ ಹೇಳುವುದೇನಂದ್ರೆ, ನಾವು ಉಡುಪಿಯ SP ಗೆ ಮತ್ತು ಮಂಗಳೂರಿನ ಕಮಿಷನರಿಗೆ SP ಗೆ ನಾವು ಬೇಕಾದ್ರೆ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೇವೆ. ಇಂಥ ಅಂತ ಡ್ರೈವರ್ ಕಂಡಕ್ಟರ್ ಮೇಲೆ ನೀವು ಆಕ್ಷನ್ ತಗೊಳ್ಳಿ, ಓನರ್ ಕಂಪ್ಲೇಂಟ್ ನೀವು ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ, ಏನೆಲ್ಲ ಉಂಟು ಅದೆಲ್ಲ ಆಕ್ಷನ್ ತಗೊಳ್ಳಿ. ನಾವು ಬೇಡ ಹೇಳುದಿಲ್ಲ, ನಂದೇ ಬಸ್ ಇರ್ಲಿ ಬೇಕಾದ್ರೆ ತಗೊಳ್ಳಿ. ನೀವು ಆಕ್ಷನ್ ತಗೊಳ್ತೀರಿ, ಬಸ್ ಒಳಗೆ ಇರ್ತೀರಿ, ಡ್ರೈವರ್ ಕಂಡಕ್ಟರ್ನ ಅರೆಸ್ಟ್ ಮಾಡಿ ನೀವು ನಾಳೆ ಪ್ರೊಡ್ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಯಾರು ಗಲಾಟೆಗೆ ಹೋಗುದಿಲ್ಲ. ಬೇಕಾದ್ರೆ ನಾನು ಬರೋವರೆ ನಾನು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ, ಅಸೋಸಿಯೇಷನ್ SP ಗೆ ಕಂಪ್ಲೇಂಟ್ ಕೊಡ್ತೇನೆ ನಾನು. ಅಂದ್ರೆ ಮನವಿ ಅಸೋಸಿಯೇಷನ್ ಇಂದ. ಹೌದು. ಎಸ್ ಸರ್, ಇದೊಂದು ಕೆಲಸ ಆಗ್ಲಿ ಅಂದ್ರೆ ತಮ್ಮ ಅಸೋಸಿಯೇಷನ್ ಮೇಲೂ ಕೂಡ ಒಂದು ಗೌರವ ಬರುತ್ತೆ ಜನರಿಗೆ. ಯಾಕಂದ್ರೆ ಅಸೋಸಿಯೇಷನ್ ಅಂದ್ರೆ ಒಂದು ಕೆಲಸ ಮಾಡ್ತಾ ಇದೆ, ಈ ಬಗ್ಗೆ ಕಾಳಜಿನ ವಹಿಸ್ತಾ ಇದೆ, ನೋಡ್ಕೊಳ್ತಾ ಇದೆ ಅನ್ನೋ ಒಂದು ಮನಸ್ಥಿತಿ ಆದ್ರೂ ಕೂಡ ಬರುತ್ತೆ. ಸೊ ದಟ್ಸ್ ವೈ, ಯಾಕಂದ್ರೆ ಈ ರೀತಿ ಗಲಾಟೆಗಳು ಮತ್ತೆ ಮರುಕಳಿಸ್ತಾ ಇದೆ, ಬಟ್ ಅಸೋಸಿಯೇಷನ್ ಏನು ಮಾಡ್ತಾ ಇಲ್ಲ ಅಂತ ಬಂದಾಗ ಜನರು ಅದನ್ನೇ ಪ್ರಶ್ನೆ ಮಾಡ್ತಾರೆ. ಇದೊಂದು ಕೆಲಸ ಆಗಲಿ ಸರ್. ದೆನ್ ಆಫ್ಟರ್ ದಟ್ ಒಂದು ಆಲ್ರೆಡಿ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಈ ಒಂದು ತಾವು ಕೊಟ್ಟಂಥ ಕಂಪ್ಲೇಂಟ್ ಇರುತ್ತೆ. ಸೊ ಅವರಿಗೂ ಕೂಡ ಒಂದು ಈ ಬಗ್ಗೆ ಜವಾಬ್ದಾರಿಗಳಿರುತ್ತೆ, ಕರ್ತವ್ಯ ಅವರು ಕೂಡ ಪಾಲನೆ ಮಾಡಬೇಕಾಗುತ್ತೆ. ಯಾಕಂದರೆ ಜನರು ಮತ್ತೆ ನೋಡುವಂಥವ್ರು ಇರುತ್ತೆ. ಯಾಕಂದರೆ ಅಲ್ಲಿ ಮಹಿಳೆ ಕೇಳ್ತಾ ಇರುವಂಥದ್ದು ಅಷ್ಟೇ ಅಲ್ವಾ, ಅಲ್ಲೂ ಕೂಡ ಅವರು ಕೇಳ್ತಾ ಇದ್ರು, ಪೊಲೀಸ್ನವರು ಬರಲ್ವಾ ಬಿಡಿಸ್ಲಿಕ್ಕೆ, ಪೊಲೀಸ್ನವರು ಎಲ್ಲಿದ್ದಾರೆ ಅನ್ನುವಂಥದ್ದು ಈ ರೀತಿ ಹೊಡೆದಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಪೊಲೀಸ್ನವರ ಪ್ರಶ್ನೆ ಬರುತ್ತೆ, ಬಸ್ ಮಾಲಕರದು, ಚಾಲಕರದು, ಪ್ರಯಾಣಿಕರದು ಎಲ್ಲರ ಪ್ರಶ್ನೆ ಬರುತ್ತೆ. ಸೊ ಹಾಗಿದ್ದಾಗ ಕೊನೆಯದಾಗಿ ಸರ್ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ತಾವು? ಎಸ್ ಸರ್. ನಾನು ಹೇಳುದು, ಇಂಥ ಘಟನೆಗಳಿಂದ ಖಾಸಗಿ ವಲಯಕ್ಕೆ ಹೆಸರಂತೂ ಬರೋದಿಲ್ಲ. ಸಿಬ್ಬಂದಿಗಳಾಗ್ಲಿ ಬಸ್ ಮಾಲಕರಾಗ್ಲಿ ಆಸೆಗೆ ಹೋಗಿ ಇಂಥ ಘಟನೆ ಮಾಡಿ ನಮ್ಮ ಕೆಟ್ಟ ಹೆಸರು ತರುವ ಮೂಲಕ ಇದು ಕೆಟ್ಟ ಹೆಸರು ಮಾತ್ರ ಅಲ್ಲ, ಲಾಸ್ ಕೂಡ. ಒಂದ್ ಜನ ಪ್ರೈವೇಟ್ ಬಸ್ ಬೇಡ ಮಾರ, ಈಗ KSRTC ಬರುತ್ತೆ ಅದ್ರಲ್ಲಿ ಹೋಗು ಅಂತೀವಿ, ಅದು ನಮ್ಗೆ ಲಾಸ್. ನಂದು ಬಸ್ ಇರ್ಲಿ, ಇನ್ನೊಂದು ಬಸ್ ಇರ್ಲಿ. ನಾವು ಇವತ್ತು ಒಳ್ಳೆ ಸೇವೆ ಮಾಡಿ ನಾವು ನಮ್ಮ ತನವನ್ನು ಉಳಿಸ್ಕೊಳ್ಬೇಕು. ನಾವು ಸಾರ್ವಜನಿಕರು ಅವಾಚ್ಯ ಶಬ್ದದಿಂದ ಬೈಯೋದು, ಯಾರೋ ದೇವಸ್ಥಾನಕ್ಕೆ ಹೋಗೋರು ಬರ್ತಾರೆ, ಯಾರೋ ಚರ್ಚಿಗೆ ಹೋಗೋರು ಬರ್ತಾರೆ, ಯಾರೋ ಸ್ಕೂಲ್ ಟೀಚರ್ ಇರ್ತಾರೆ, ಅಥವಾ ಯಾರೋ ಇರ್ತಾರೆ, ಯಾವ್ದೋ ಮೂಡಲ್ಲಿ ಇರ್ತಾರೆ, ಯಾವ್ದೋ ತಲೆಬಿಸಿಲ್ ಇರ್ತಾರೆ. ಆ ತಲೆ ಈ ಅವಾಚ್ಯ ಶಬ್ದ ಕೇಳಲಿಕ್ಕೆ ಅವನಿಗೆ ಬೇಕಾ ದುಡ್ಡು ಕೊಟ್ಟು? ನಿಜ ಸತ್ಯ, ಹೌದಪ್ಪ. ಅವನಿಗೆ ಬೇಡ. ಅವ ಯಾವ್ದೋ ದೇವಸ್ಥಾನಕ್ಕೆ ಹೋಗುವ ಮಂತ್ರ ಹೇಳ್ಕೊಂಡು ಬಸ್ಸಲ್ಲೇ ಮಂತ್ರ ಹೇಳ್ತಾರೆ ಕೆಲವರು, ಬೈಕೊಂಡ್ರೆ ಅವರಿಗೆ ಅವರ ಮನಸ್ಥಿತಿ ಏನಾಗ್ಬೇಕು? ಕರೆಕ್ಟ್. ಅಂತದೊಂದು ಕಾಮನ್ ಸೆನ್ಸ್ ನಮ್ಮ ಡ್ರೈವರ್ ಕಂಡಕ್ಟರ್ ಇದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಓಕೆ ಎಸ್ ಸರ್, ಪರ್ಫೆಕ್ಟ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್, ಇದು ನಮ್ಮ ಜೊತೆ ಜಾಯ್ನ್ ಆಗಿದ್ರಿ ಆ್ಯಂಡ್ ಅಸೋಸಿಯೇಷನ್ ಪರವಾಗಿ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯಾಕಾಗಲ್ಲ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ, ಯಾಕೆ ಕಷ್ಟ ಅನ್ನೋಂಥ ವಿಚಾರವನ್ನು ಕೂಡ ಹೇಳಿದ್ರಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಅಶೋಕ್ ಅಂತ. ಅಶೋಕ್ ಅವರು ಎಲ್ಲಿಂದ ಸರ್? ಮಂಗಳೂರಿಂದ. ಎಸ್ ಸರ್, ನಮಸ್ತೆ, ಮಾತಾಡಿ ಸರ್, ಏನು ಹೇಳ್ತೀರಿ? ಏನಿಲ್ಲ, ಅದು ನೋಡಿ, ಈಗ ಸಿಟಿ ಬಸ್ ಒಂದರಿಂದ ಒಂದು ಪ್ರತಿ ನಿಮಿಷಕ್ಕೊಂದೊಂದು ಬಸ್ ಇದೆ. ಆದ್ರೆ ಸಹ ಕಟ್ಟೆ ಪೂಜೆ ಮಾಡ್ತಾರೆ. ನಮ್ಮ ಇದರ ಗ್ರಾಮೀಣ ಬಸ್ ಹೇಳೋದು ಕಟ್ಟೆ ಪೂಜೆ ಅಂದ್ರೆ ಒಂದರಿಂದ ಒಂದು ಬಸ್ ಇದೆ. ನಾನು ಕೊಟ್ಟಾರದಲ್ಲಿ ಅಲ್ಲಿ ಒಂದೊಂದು ನಿಮಿಷ ನಿಲ್ಲಿಸುವ ಅಗತ್ಯನೇ ಇಲ್ಲಲ್ಲ ಸರ್.
ಯಾವ ಸರ್ ಅರ್ಥ ಆಗಿಲ್ಲ ಹೇಳಿ. ಅಲ್ಲ ನೋಡಿ, ಸಿಟಿ ಬಸ್ಗಳು ಬೇರೆ, ಸರ್ವಿಸ್ ಬಸ್ಗಳು ಅವ್ರ ಆ. ಟೈಮಿಗೆ ಒಂದು ಮೇಂಟೈನ್ ಮಾಡ್ಲಿಕ್ಕೆ ಮೊದಲು ಟೈಮ್ ಕೀಪರ್ಗಳು ಇದ್ರು. ಆ ಈಗ ಇದ್ದಾರ ಇಲ್ಲೋ ಗೊತ್ತಿಲ್ಲ ನನಗೆ. ಆ ಒಮ್ಮೆ ನಾನು ಪ್ರಯಾಣಿಸಿದ ಬಸ್ಸಲ್ಲಿ ಹಾಗೆ ಆಯ್ತು. ಆ ಸಿಟಿ Okay. ಬಸ್ಸಲ್ಲಿ ಆ. ಮಂಗಳೂರಲ್ಲಿ ಇಲ್ಲಿ ಕೊಟ್ಟಾರ ಚೌಕಿಯಲ್ಲಿ ಆ 1:35ಕ್ಕೆ ಒಂದು ಬಸ್ಸು ಬಂದು 2 ನಿಮಿಷ ನಿಂತಿದೆ. ಆ ಆದ್ರೆ ಹಿಂದೆ ಇನ್ನೊಂದು ಬಸ್ ಬಂದು ಅವ್ರ ಟೈಮ್ ಆಯ್ತು ನೀವು ಹೋಗಿ ಅಂತ ಹೇಳಿ ಗಲಾಟೆ ಮಾಡ್ಕೊಂಡು ಸ್ವಲ್ಪ ತಾಗಿಸಿದ್ರು. ಆ ನಾನ್ ಕೇಳೋದೇನಂದ್ರೆ RTOದವರು ಸಿಟಿ ಬಸ್ಗಳಿಗೆಲ್ಲ 1 ನಿಮಿಷ ಕೊಡುವ ಅಗತ್ಯನೇ ಇಲ್ಲಲ್ಲ ಸರ್. ಓಕೆ. ಬೇಕಾದಷ್ಟು 1 ನಿಮಿಷಕ್ಕೊಂದು ಬಸ್ ಇದಾವೆ. ಆ ಎಲ್ಲಿ ನಿಲ್ಲಿಸಬಾರ್ದು. ಅರ್ಧ ನಿಮಿಷಕ್ಕಿಂತ ಜಾಸ್ತಿ ಎಲ್ಲಿ ನಿಲ್ಲಿಸೋದಾಗ ಒಂದು ನೀವು ರೂಲ್ಸ್ ಮಾಡಿ. ಆ ಮತ್ತೆ ಸರ್ವಿಸ್ ಬಸ್ಗಳು 5-10 ನಿಮಿಷ 2 ನಿಮಿಷಕ್ಕೆ ಇದಾವೆ ಮಂಗಳೂರು ಉಡುಪಿಯಿಂದ. ನಿಲ್ಸಿ ಸೀದಾ ಹೋಗ್ತಾ ಇದ್ರೆ ನಿಮಗೆ ಪ್ರತಿ ನಿಮಿಷ ತುಂಬಾ ಅಮೂಲ್ಯ ಇಲ್ಲ ಸರ್. ಕರೆಕ್ಟ್ ಫ್ಯಾಕ್ಟ್. ನಮ್ಮ ಸುರೇಶ್ರಿಗೂ ಅದೊಂದು ನಾನು ಇದೊಂದು ರಿಕ್ವೆಸ್ಟ್ ಕೊಡೋದು, ನೋಡಿ ಅದು ಮಾಡಿದ್ರೆ ಬಸ್ ಎಲ್ಲೂ ಜಾಸ್ತಿ ಹೊತ್ತು ನಿಲ್ಲಿಸದಾಗ ಒಂದು ಮಾಡಿ ಎಲ್ಲ ಸರಿ ಆಗ್ತದೆ. ಯಾಕಂದ್ರೆ ಒಂದರಿಂದ ಒಂದು ಬಸ್ ಇದೆ ಅಲ್ಲ ಸರ್. ಕರೆಕ್ಟ್. ಓಕೆ. ಅನಾವಶ್ಯಕವಾಗಿ ಟೈಮಿಂಗ್ ವಿಷಯದಲ್ಲಿ ಗಲಾಟೆ ಮಾಡಿಕೊಳ್ಳೋದಕ್ಕಿಂತ ಈ ಬಗ್ಗೆ ಯಾರಾದ್ರೂ ರೂಲ್ಸ್ ಉಲ್ಲಂಘನೆ ಮಾಡಿದ್ರೆ RTO ಕಂಪ್ಲೇಂಟ್ ಮಾಡಿ RTO ಆಕ್ಷನ್ ತಗೊಂಡು ಇದ್ರೆ ಎಲ್ಲ ಸರಿ ಆಗ್ತದೆ. ಸಿಟಿ ಬಸ್ ಕೂಡ ನಾನು ನೋಡಿದ್ದೇನೆ ಸರ್. ಸಿಟಿಯಲ್ಲಿ ಒಂದರಿಂದ ಒಂದು ಬಸ್ ಇದೆ, ಆದ್ರೂ ಒಂದೊಂದು 2 ನಿಮಿಷ ಒಂದು ಸ್ಟಾಪ್ ಅಲ್ಲಿ ನಿಲ್ಲಿಸಿಕೊಂಡು ಹೋಗ್ತಾರೆ. ಯಾರು ಕೇಳೋದಿಲ್ಲ ನೋಡಿ. ಅದೇ RTOದವರು ಇದನ್ನೊಂದು ಗಮನ ತಗೊಂಡು ಜಾಸ್ತಿ ಹೊತ್ತು ಎಲ್ಲಿ ಸಹ ನಿಲ್ಲಿಸಾಗೆ ಮಾಡಿದ್ರೆ ಎಲ್ಲ ಸರಿ ಆಗ್ತದೆ. ಏನಂದ್ರೆ 1 ನಿಮಿಷ ಗ್ಯಾಪ್ ಅಲ್ಲಿ ಅವ್ರು ನಿಲ್ಲಿಸಿ ಅವರ ಪ್ಯಾಸೆಂಜರ್ ಹೋಗ್ತಾರೆ, ಇನ್ನೊಬ್ರು ಗಲಾಟೆ ಮಾಡ್ತಾರೆ, ನೀನು 2 ನಿಮಿಷ ಲೇಟ್ ಆಯ್ತು ಅಂತ, ಲೇಟ್ ನಿಲ್ಲಿಸಿದ್ವಿ ಅಂತ ಅಲ್ವಾ. ಓಕೆ. ಎಸ್ ಸರ್. ಓಕೆ ಸರ್. ಆಕ್ಷನ್ ತಗೊಂಡ್ರೆ ಒಳ್ಳೆದಾಯ್ತು. ತುಂಬಾ ಧನ್ಯವಾದ ಸರ್. ಓಕೆ ಸರ್, ಥ್ಯಾಂಕ್ ಯು ಧನ್ಯವಾದಗಳು ಸರ್, ಧನ್ಯವಾದಗಳು. ಎಸ್, ಯಾಕೆಂದರೆ ಇಂತಹ ಘಟನೆಗಳು ನಡೆದಾಗ ನೋಡಿ ಆ ಬಿಹೇವಿಯರ್ ಬಹಳಷ್ಟು ಬೇಸರ ತರುವಂತೆ ಆ ಒಂದು ಗಲಾಟೆಗಳನ್ನು ನೋಡಿದಾಗ. ಎಂತ ಯಾರು ಬಿಡಿಸೋರಿಲ್ಲ ನೀವು. ಅಲ್ಲ, ಯಾರು ಕೂಡ ಬಿಡಿಸೋರು ಹೌದು, ಎಲ್ಲ ನೋಡ್ತಾ ಇದ್ದಾರೆ ನೋಡಿ. ಪೊಲೀಸ್ನವರು ಇವರು ಯಾರು ಕೂಡ ಅಲ್ಲ, ಹಾಗೆಲ್ಲ ಇಷ್ಟು ಜನ ಒಟ್ಟಿಗೆ ಬಸ್ಸಿನ ಕಂಡಕ್ಟರ್ನವರು ಇರುವಾಗ ಎಂತದು ಇವರೇ ಕಿತ್ತಾಡಿಕೊಳ್ಳುದು ಯಾರದೋ ಬಸ್. ಬರೇ ಒಂದು ಟೈಮಿಂಗಿಗೆ ಇಷ್ಟು ಗಲಾಟೆ. ಎಂತ ಯಾರು ಬಿಡಿಸೋರಿಲ್ಲ ನೀವು. ಅಲ್ಲ, ಯಾರು ಕೂಡ ಬಿಡಿಸೋರು ಹೌದು, ಎಲ್ಲ ನೋಡ್ತಾ ಇದ್ದಾರೆ ನೋಡಿ. ಪೊಲೀಸ್ನವರು ಇವರು ಯಾರು ಕೂಡ ಅಲ್ಲ, ಹಾಗೆಲ್ಲ ಇಷ್ಟು ಜನ ಒಟ್ಟಿಗೆ ಬಸ್ಸಿನ ಕಂಡಕ್ಟರ್ನವರು ಇರುವಾಗ ಎಂತದು ಇವರೇ ಕಿತ್ತಾಡಿಕೊಳ್ಳುದು ಯಾರದೋ ಬಸ್. ಎಸ್, ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ದಿಲ್ರಾಜ್ ಆಳು ಅವರು ಇದ್ದಾರೆ. ಮಾಜಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲೆ, ಜೊತೆಗೆ ಸಾಮಾಜಿಕ ಹೋರಾಟಗಾರರು ಕೂಡ ಹೌದು. ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಬಹಳಷ್ಟು ಬಾರಿ ನಾವು ಮಾತಾಡಿದ್ದೀವಿ. ಪದೇ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಕರಾವಳಿ ಭಾಗದಲ್ಲಿ ಬಸ್ ಟೈಮಿಂಗ್ಸ್ ವಿಚಾರವಾಗಿ ಇಂತಹ ಗಲಾಟೆಗಳು, ಅದರ ಮುಂದುವರೆದ ಭಾಗವಾಗಿ ಮಣಿಪಾಲದಲ್ಲಿ ಇಂತಹ ಹೊಡೆದಾಟಗಳು. ದಿಲ್ರಾಜ್ ಆಳು ಅವರೇ, ನಮಸ್ತೆ ಸರ್. ನಮಸ್ತೆ. ಸದ್ಯ ದಿಲ್ರಾಜ್ ಆಳು ಅವರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಡಿಯೋವನ್ನ ನೋಡಿದಿರಿ. ಮಣಿಪಾಲದಲ್ಲಿ ಕಲ್ಲನ್ನ ಹಿಡಿದುಕೊಂಡು, ರಾಡನ್ನ ಹಿಡಿದುಕೊಂಡು, ಕಚ್ಚಿಕೊಂಡು, ಹೊರಳಾಡಿಕೊಂಡು, ಹೊಡೆದಾಡಿಕೊಂಡಿರುವಂತಹ ಬಸ್ ಸಿಬ್ಬಂದಿಗಳು ಅಲ್ವಾ ಸರ್? ಹೌದು. ಎಸ್ ಸರ್, ಏನ್ ಹೇಳ್ತೀರಾ ಸರ್? ಮತ್ತೆ ಮರುಕಳಿಸ್ತಾ ಇದೆ, ಒಂದು ವರ್ಸ್ಟ್ ಅಂತ ಹೇಳ್ತೀವಿ, ಮತ್ತೆ ಅಂದ್ರೆ ಹಂತವನ್ನ ಮೀರಿ ಹೋಗ್ತಾ ಇದೆ. ಏನ್ ಹೇಳ್ತೀರಾ ಸರ್, ಏನ್ ಕತೆ?
ಹೇಳ್ತೀನಿ, ಖಂಡಿತವಾಗಿ ಇದು ತಪ್ಪು, ಅದ್ರಲ್ಲಿ ಎರಡು ಮಾತಿಲ್ಲ, ನಾವು ಖಂಡಿಸ್ಲೇಬೇಕಾಗ್ತದೆ. ಆದ್ರೆ ಈ ಡ್ಯಾಮಿಂಗ್ ನ ವಿಷಯದಲ್ಲಿ ನೀವು ಪ್ರತಿ ಸರ್ತಿ ನಾವು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ನಮ್ಗೆ ಈಗ ಒಂದು ಮೀಡಿಯಾ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅಷ್ಟೇ ಜವಾಬ್ದಾರಿ ಇವತ್ತು ಆಡಳಿತ ಮಾಡುವವರಿಗೆ ಕೂಡ ಇರ್ತದೆ. ಯಾಕಂತ ಹೇಳಿದ್ರೆ ನಾನು ಪ್ರತಿ ಬಾರಿ ಕೂಡ ನಮ್ಮ ಮೀಟಿಂಗ್ ಅಲ್ಲಿ ಹೇಳ್ತಾ ಇರ್ತೇನೆ, ಎವ್ರಿ 2 ಸೆಕೆಂಡ್ 2 ಮಿನಿಟ್ಗೆ 1 ನಿಮಿಷಕ್ಕೆ ನೀವು ಬಸ್ ಕೊಟ್ಟು ನೀವು ಮತ್ತೆ ಬಸ್ ಬೇಕಂತ ಹೇಳಿದ ತಕ್ಷಣ ಬಸ್ ಕೊಟ್ರೆ ಗಲಾಟೆ ಆಗದೆ ಇನ್ನೇನಿರ್ತದೆ ಅಂತ ತಾವು ಅದನ್ನು ಫಸ್ಟ್ ಒಂದು ಆಲೋಚನೆ ಮಾಡ್ಬೇಕಾದದ್ದು. ಇವತ್ತು ಇಂತ ಘಟನೆಗಳಾಗುವಾಗ ನಾವು ಚರ್ಚೆ ಮಾಡ್ತೇವೆ, ಬಿಡ್ತೇವೆ, ಆದ್ರೆ ಇದಕ್ಕೊಂದು ಕಾಂಕ್ರೀಟ್ ಆಗಿ ಏನ್ ಸೊಲ್ಯೂಷನ್ ಅಂತ ಹೇಳಿ ಬೇಕಲ್ವಾ ನಿತಿನ್? ಆ ದೃಷ್ಟಿಯಲ್ಲಿ ಕೂಡ ನಾವು ಆಲೋಚನೆ ಮಾಡ್ಬೇಕು. ಇದು ಆದದ್ದು ಖಂಡಿತವಾಗಿ ತಪ್ಪು, ಮತ್ತು ಇದನ್ನು ನಾವು ಒಂದು ಈಗಿನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪ್ರಜ್ಞಾವಂತ ಜನರು ಇರುವಾಗ ಇಂತ ಒಂದು ಇನ್ಸಿಡೆಂಟ್ ನಡೀತದೆ ಅಂತ ಹೇಳಿದ್ರೆ ನಮ್ಗೆ ಅದು ಕಪ್ಪು ಚುಕ್ಕೆ. ಸೋಷಿಯಲ್ ಈಗ ಮೊದಲೆಲ್ಲ ಗಲಾಟೆ ಆಗ್ತೈತಿ, ಸೋಷಿಯಲ್ ಮೀಡಿಯಾ ಎಲ್ಲ ಇರ್ಲಿಲ್ಲ. ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ನಮ್ಮ ದಕ್ಷಿಣ ಕನ್ನಡ ಈಗ 2,000 ಬಸ್ ಇರುವಾಗ ಒಬ್ಬ ಮಾಡಿದ ತಪ್ಪಿಂದ ಈಗ 4,500 5,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಯಾರೋ ಒಂದಿಬ್ರು ಗಲಾಟೆ ಮಾಡ್ತಾರೆ ಅಂತ ಹೇಳಿದ್ರೆ ಇಡೀ ಆ ಸಮೂಹಕ್ಕೆ ಇವತ್ತು ಕಪ್ಪು ಚುಕ್ಕೆ. ಆದ್ರೆ ನಾನು ಹೇಳ್ತಾ ಇರೋದು ಅಷ್ಟು ಮಾತ್ರ ಸಾಕ, ನಾವು ಚರ್ಚೆ ಮಾಡಿ ಇವತ್ತು ಚರ್ಚೆ ಮಾಡಿ ಬಿಟ್ರೆ ಸಾಕ. ಇದನ್ನು ಒಂದು ಯಾವ ರೀತಿ ಇದನ್ನು ಮಾಡಬಹುದು, ಎಲ್ಲರನ್ನು ವಿಶ್ವಾಸ ತಕೊಂಡು ಮಾಡ್ಬೇಕಾಗ್ತದೆ. ಇವತ್ತು ಬಸ್ ನೀವು ಪದೇ ಎಲ್ಲ ಇಷ್ಟು ಬಸ್ ಇರುವಾಗ್ಲೂ ಕೂಡ ಮತ್ತೆ ನಾವು ಬಸ್ ಕೊಡುವಂತ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಸರ್, ಈಗ ನಾವು ಚರ್ಚೆಗಳನ್ನು ಮಾಡ್ತೇವೆ. ಆಕ್ಸಿಡೆಂಟ್ ಆದಾಗ ಪ್ರಾಣ ಹೋದಾಗ ನಾವು ಡ್ರೈವರ್ ಕಂಡಕ್ಟರ್ ಗಳನ್ನು ಬೈತೇವೆ, ಬಸ್ ಮಾಲಕರನ್ನು ಬೈತೇವೆ. ಅದಾದ್ಮೇಲೆ ವಾಟ್ ನೆಕ್ಸ್ಟ್? ಇವತ್ತು ಕಾರ್ಕಳದಲ್ಲಿ ನೀವು ನೋಡ್ತಾ ಇರ್ಬೋದು, ಆ ದಿವಸ ನಾವು ನೀವು ನಮ್ಮ ಚರ್ಚೆಗಳನ್ನು ಮಾಡಿದ್ವಿ. ಯಾಕೆ ವಿದ್ಯಾರ್ಥಿ ಸಮೂಹ ಇಡೀ ಬಸ್ ಗಳನ್ನು ಹೊಡೆದಾಕಿತ್ತು. ಆಗ ನಾನು ಹೇಳಿದೆ, ಖಂಡಿತ ಅವರ ಒಂದು ಇದಕ್ಕೆ ನಾವು ಭಾವನೆಯನ್ನು ನಾವು ಗೌರವಿಸ್ತೇವೆ. ಆದ್ರೆ ಏನು ನೆಕ್ಸ್ಟ್ ಏನಾಯ್ತು? ಇನ್ನು 10 ಬಸ್ ಅಲ್ಲಿ ಕೊಟ್ರು. ಈಗ ನಂಗೆ 30 ನಿಮಿಷ ಇರುವಾಗ ನೀವು ನಂಗೆ ಮತ್ತೆ 25 ನಿಮಿಷದಲ್ಲಿ ಕಾರ್ಕಳಕ್ಕೆ ಹೋಗಿ ಬನ್ನಿ ಅಂತ ಹೇಳಿ ನಾವು ಹೇಗೆ ಹೋಗುದು? ಉಡುಪಿಗೆ ನಾವು ಹೇಗೆ ಹೋಗಿ ಬರುದು? ಇದರ ಬಗ್ಗೆ ನಾವು ಒಂದು ಸೀರಿಯಸ್ ಆಗಿ ಒಂದು ಆಲೋಚನೆಗಳನ್ನು ಮಾಡ್ಬೇಕಲ್ವಾ? ನಿಜ. ಈಗ ದಿಲ್ರಾಜ್ ಅವರು ಇಲ್ಲ, ತಮ್ಮ ಮಾತು 100ಕ್ಕೆ 100 ಸತ್ಯ. ಈಗ ನೋಡಿ, ನಮ್ಮ ಜೊತೆ ಕುಯಿನಾಡಿ ಸುರೇಶ್ ನಾಯಕ್ ಅವರು ಇದ್ರು, ನಮ್ಮ ಪ್ರಧಾನ ಕಾರ್ಯದರ್ಶಿ ಕೆನರಾ ಬಸ್ ಮಾಲಕರ ಸಂಘ ಉಡುಪಿ ದಕ್ಷಿಣ ಕನ್ನಡ. ನೋಡಿ, ಅವರು ಮಾತಾಡಿದಾಗ ಅವರ ಜೊತೆ ನಾನು ಪ್ರಶ್ನೆ ಅದನ್ನೇ ಕೇಳಿದೆ. ಏನಂತ ಹೇಳಿದ್ರೆ, ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ವಾ ಅಂತ ಬಂದಾಗ ಅವರು ಕೂಡ ಹೇಳುವಂಥದ್ದು ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ. ಯಾಕಂದ್ರೆ ಈ ಮಾಲಕರ ಚಾಲಕರ ಸಂಘ ಏನಿದೆ, ಇದು ಅಧಿಕೃತವಾಗಿರುವಂತಹ ಕಾನೂನಾತ್ಮಕವಾಗಿರುವಂತಹ ಶಕ್ತಿಗಳು ನಮ್ಮಲ್ಲಿ ಇಲ್ಲ. ಆ ರೀತಿ ಇದ್ದಾಗ ನಮ್ಗಳಿಗೆ ಯಾರನ್ನು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವರು ಅಸೋಸಿಯೇಷನ್ ಅಲ್ಲಿ ಇದ್ದಾರೆ, ಇನ್ನು ಕೆಲವರು ಅಸೋಸಿಯೇಷನ್ ಅಲ್ಲಿ ಇಲ್ಲ, ನಮ್ಗಳಿಗೆ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ನಾವುಗಳು ಬಸ್ ಅನ್ನ ಬಿಡ್ತೀವಿ, ನಾವುಗಳು ಹಣವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಇದೊಂದು ಪಬ್ಲಿಕ್ ಸರ್ವಿಸ್ ಸರ್ ಕೊಡುವಂಥದ್ದಲ್ವಾ? ಇಲ್ಲಿ ಜನರ ಆರೋಗ್ಯ, ಅವರ ಜೀವನ, ಅವರ ಜೀವ ಪ್ರಮುಖವಾಗಿರುವಂತಹ ಮ್ಯಾಟರ್ ಆಗುತ್ತೆ. ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ವ್ಯವಸ್ಥೆ ಇದು. ಸೊ ಹಾಗಿದ್ದಾಗ ಇದಕ್ಕೆ ಯಾವುದು ಕೂಡ ಒಂದು ಯೂನಿಯನ್ ಕೂಡ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳಲ್ಲ, ಯಾವುದು ಕೂಡ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳಿಕ್ಕೆ ಆಗಲ್ಲ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಬಂದಾಗ ವಾಟ್ ಇಸ್ ದ ಯೂಸ್ ಆಫ್ ಯೂನಿಯನ್, ಅಥವಾ ವಾಟ್ ಇಸ್ ದ ಯೂಸ್ ಆಫ್ ಈ ರೀತಿಯ ವಿಚಾರಗಳು ಅಂತ ಪ್ರಶ್ನೆ. ಯಾಕಂದ್ರೆ ಜನರು ಕೇಳ್ತಾರೆ, ಯಾರನ್ನು ಕೇಳಬೇಕಾದ್ರೆ ಜನರು ಇದನ್ನ ಕಂಟ್ರೋಲ್ ಮಾಡ್ಬೇಕಂತ ಬಂದಾಗ ಅವರು ಯಾವ ದೃಷ್ಟಿಯಲ್ಲಿ ಹೇಳಿದಾರೆ ಗೊತ್ತಿಲ್ಲ. ನಾನು ಈಗ ಆ ಇನ್ಸಿಡೆಂಟ್ ಬಗ್ಗೆ ಮಾತಾಡದೆ ಒಂದು ಓವರ್ ಆಲ್ ಈಗ ನೀವು ಮಾತಾಡಿ, ನಾನು ದಕ್ಷಿಣ ಕನ್ನಡದ ಮಾಜಿ ಅಧ್ಯಕ್ಷನಾಗಿ ಹೇಳೋದಾದ್ರೆ, ಇವತ್ತು ನೀವು ಸಿಟಿ ಬಸ್ ಅಲ್ಲಿ ಏನಾದ್ರೂ ಕೂಡ ನಮ್ಮ ಅಸೋಸಿಯೇಷನ್, ಇವತ್ತು ನಾನಿರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು, ಖಂಡಿತವಾಗಿ ಇದ್ರ ಜವಾಬ್ದಾರಿಯನ್ನು ನಾವು ಓದ್ಕೊಳ್ತೇವೆ. ಇವತ್ತು ನೀವು ನಮ್ಮ ಅಧ್ಯಕ್ಷರ ಹತ್ರ ಕೇಳಿದ್ರು ಕೂಡ ಅವರು ಇದನ್ನ ಹೇಳ್ತಾರೆ. ನಮ್ಮ ಯೂನಿಯನ್ ಅಲ್ಲಿ ಎಲ್ಲರೂ ಇದ್ದಾರೆ. ಈ ತಪ್ಪು ನಡೆದಾಗ ನಾವು ಅದನ್ನು ಖಂಡಿತವಾಗಿ ನಮ್ಮ ತಪ್ಪು ಸರಿ ಮಾಡುವಂತ ಪ್ರಯತ್ನಗಳನ್ನು ನಾವು ಹಿಂದೆಯೂ ಮಾಡಿದ್ದೇವೆ, ಇವತ್ತು ಮಾಡ್ತೇವೆ. ಅವರು ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಯೂನಿಯನ್ ಕೂಡ ಜವಾಬ್ದಾರಿ ಇದೆ, ಜಿಲ್ಲಾಡಳಿತ ಕೂಡ ಎಷ್ಟೇ ಜವಾಬ್ದಾರಿ ಇದೆ. ಇವತ್ತು ಜಿಲ್ಲಾಡಳಿತ ಕೂಡ ನಿಮ್ಮ ಹತ್ರ ಒಂದು ಸ್ಟಡಿ ನಾನು ನಿತಿನ್, ನೀವು ಒಂದು ಸಿಂಪಲ್ ಆಗಿ ನಾನು ಹೇಳ್ತೇನೆ, ಯಾವ ಸ್ಟಡಿ ಇದೆ ನಮ್ಮ ಹತ್ರ, ಇಷ್ಟು ಬಸ್ ಇದೆ, ಯಾವ ಡೇಟಾ ಇದೆ, ಏನೂ ಇಲ್ಲ ನಮ್ಮ ಹತ್ರ. ಇವತ್ತು ಜಿಲ್ಲಾಡಳಿತ ನೀವು ಕೇಳಿ, ಉಡುಪಿಗೆ ಎಷ್ಟು ಬಸ್ ಇದೆ ಅಂತ ನೀವು ಕೇಳಿ, ನಿಮ್ಗೆ ಗೊತ್ತಾಗ್ತದೆ. ನೀವು ನಮ್ಮನ್ನು, ನಾನು 100% ಹೇಳ್ತೇನೆ, ಕೊಯ್ಲಾಡಿಯವರ ಮಾತಿಗೆ ನಾನು ವಿರೋಧ ಅಲ್ಲ, ಆದ್ರೆ ನಾನು ಒಬ್ಬ ಸಿಟಿ ಬಸ್ನ ಮಾಲಕನಾಗಿ ಮಾಜಿ ಅಧ್ಯಕ್ಷನಾಗಿ ಹೇಳ್ತೇನೆ, ನಾವು ಖಂಡಿತವಾಗಿ ಜವಾಬ್ದಾರಿ ಹೊಣೆಯನ್ನು ನಾವು ಒತ್ಕೊಳ್ತೇವೆ. ನಮ್ಮ ವಿಷಯಕ್ಕೆ ಬಂದ್ರೆ ಕಂಟ್ರೋಲ್ ಮಾಡಬಹುದು, ಹಾಗಾದ್ರೆ ಕಂಟ್ರೋಲ್ ಮಾಡಬಹುದು ಸರ್, ಹಾಗಾದ್ರೆ 100% ಮಾಡಬಹುದು.
ಒಳ್ಳೆ ಮಾತು ಎಸ್. ಈ ರೀತಿ ಮಾಡಬಹುದು, ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಯಾಕಂದ್ರೆ ಈ ರೀತಿ ಭರವಸೆ ಜವಾಬ್ದಾರಿಯನ್ನು ಹೊರದಿದ್ರೆ ನಾವು ಯಾಕೆ ಪಬ್ಲಿಕ್ ಸರ್ವಿಸ್ ಅಲ್ಲಿ ಇದ್ದೇವೆ? ನಾನು ಅದನ್ನೇ ಕೇಳಿದೆ. ಯಾಕಂತ ಬಂದಾಗ ವಾಟ್ ಇಸ್ ದ ಯೂಸ್ ಆಫ್ ತಮ್ಮ ಯೂನಿಯನ್ ಅನ್ನೋ ಪ್ರಶ್ನೆ, ಯಾತಕ್ಕೋಸ್ಕರ ಮಾಡ್ತೀರಿ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ಒಂದು ನಂಬಿಕೆ ಬೇಕಲ್ಲ ಜನರಿಗೆ. ಹಾಕ್ಲಿಕ್ಕೆ ಆಗುದಿಲ್ಲ. ನಾನು ಹೇಳ್ತಾ ಇರೋದು ನಮ್ದು ಜವಾಬ್ದಾರಿ ಇದೆ, ಬಸ್ ಮಾಲೀಕರ ಜವಾಬ್ದಾರಿ ಇದೆ, ಡ್ರೈವರ್ ಕಂಡಕ್ಟರ್ ಎಲ್ಲರದ್ದು ಜವಾಬ್ದಾರಿ ಇದೆ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಆದ್ರೆ ಮುಖ್ಯವಾಗಿ ಜವಾಬ್ದಾರಿ ಹೊರಬೇಕಾದದ್ದು ಇವತ್ತು ಜಿಲ್ಲಾಡಳಿತ. ಎಷ್ಟು ಬಸ್ಗಳಿದೆ, ಕೊಡ್ಬೇಕಾ ಅಂತ ಹೇಳುವ ಒಂದು ನಿರ್ಧಾರವನ್ನು ಜಿಲ್ಲಾಡಳಿತ ಮಾಡಬೇಕು. ಅದಕ್ಕೆ ನಾವು ಪೂರಕವಾಗಿ ನಮ್ಮ ಯೂನಿಯನ್ಗಳು ಅದಕ್ಕೆ ಸಹಕಾರವನ್ನು ಕೊಡ್ಬೇಕಂತ ಹೇಳುವ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ. ಜೊತೆಗೆ ನೋಡಿ, ಈ ಒಂದು ವಿಚಾರದಲ್ಲಿ ಈ ರೀತಿ ಗಲಾಟೆಗಳು ಆದಾಗ ನೇರವಾಗಿ ತಾವುಗಳು ಪೊಲೀಸ್ನವರಿಗೆ ಅವರಿಗೊಂದು ಫ್ರೀ ಹ್ಯಾಂಡ್ ಕೊಡ್ತಾ ಇದ್ರೆ, ಅಂದ್ರೆ ಪೊಲೀಸ್ ಅವರು ಈ ರೀತಿ ಗಲಾಟೆಗಳನ್ನು ಯಾರು ಮಾಡ್ತಾರೆ, ಈ ರೀತಿ ಮಿಸ್ಬಿಹೇವ್ ಯಾರು ಮಾಡ್ತಾರೆ, ಅವರ ಮೇಲೆ ಕಟ್ಟರಾಗಿರುವಂತಹ ಶಿಕ್ಷೆಯನ್ನು ತೆಗೆದುಕೊಳ್ತಾ ಇದ್ರೆ ಮುಂದೆ ಆ ಚಾಲಕರಾಗಿರ್ಬೋದು ಅಥವಾ ಮಾಲಕರಾಗಿರ್ಬೋದು ಅವ್ರಿಗೆ ಕೂಡ ಸ್ವಲ್ಪ ಬಿಸಿ ಮುಟ್ಟಿದಂತ ಆಗುತ್ತಾ ಅಲ್ವಾ? ಮತ್ತೆ ಇಂಥ ಗಲಾಟೆಗಳು ಆಗಲ್ಲಲ್ವಾ? ಅಂತ ಪರಿಸ್ಥಿತಿಗಳು ಆಗಲ್ವಾ ತಮ್ಗಳಿಂದ? ಅಲ್ಲ ನೋಡಿ ನಿತಿನ್, ಯಾವುದೇ ಈಗ ನೀವು ಕಾನೂನನ್ನು ಕೈಗೆತ್ತಿಕೊಂಡ್ರೆ ಅದು ಡ್ರೈವರ್ ಆಗಿರ್ಲಿ ಅಥವಾ ಯಾರೇ ಬಸ್ ಓನರ್ ಆಗಿರ್ಲಿ, ಅವನಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ಲೇಬೇಕು. ಅದ್ರಲ್ಲಿ ಎರಡು ಮಾತಿಲ್ಲ. ಆಗುತ್ತಾ? ಯಾಕಂದ್ರೆ ಬಹಳಷ್ಟು ಕಡೆಗಳಲ್ಲಿ ಆಗಲ್ಲ, ಮಾಲಕರೇ ಕಾಪಾಡ್ತಾರೆ ಅಥವಾ ಇನ್ಫ್ಲುಯೆನ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಜೊತೆಗೆ ಯೂನಿಯನ್ ಆವಾಗ ನಿಲ್ಬೇಕು ಅಂತ ಹೇಳುವಂತದ್ದು. ಯಾರು ತಪ್ಪು ಮಾಡ್ತಾರೆ ಅವರಿಗೆ ವಿರುದ್ಧವಾಗಿ, ಯಾರು ನ್ಯಾಯ ರೀತಿ ಇಲ್ಲಿದ್ದಾರೆ ಅವರ ಪರವಾಗಿ. ನೀವು ನಾನು ಇವತ್ತು ದಕ್ಷಿಣ ಕನ್ನಡದ ಮಾಜಿ ಅಧ್ಯಕ್ಷನಾಗಿ ಹೇಳ್ತೇನೆ, ನಮ್ಮ ಯೂನಿಯನ್ ಅಲ್ಲಿ ನಾವು ತಪ್ಪು ಮಾಡಿದವರಿಗೆ ಯಾವತ್ತು ಆದ್ರೆ ಒಂದು ಹಂತದಲ್ಲಿ ನಮ್ಮ ಓನರ್ ಗಳನ್ನ ನಾವು ಕರೆದು ಮಾತಾಡ್ತೇವೆ ಬಿಟ್ರೆ, ಈಗ ಪೊಲೀಸ್ನವರಿಗೆ ಹೋಗಿ ನಾವು ಮಾಡಬೇಡಿ ಇದನ್ನ ಶಿಕ್ಷೆ ಕೊಡಿ. ಈಗ ಪಬ್ಲಿಕ್ ಇವತ್ತು ಎಲ್ಲವೂ ಕೂಡ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗ್ತಾ ಇರುವಾಗ ನಾವು ಯಾವ ಮುಖ ಹಿಡ್ಕೊಂಡು ಅಲ್ಲಿ ನಾವು ಬೇಡ ಬೇಕಂತ ಹೇಳ್ತೇವೆ? ಖಂಡಿತವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಓಕೆ. ನೋಡಿ ಸರ್, ಈಗ ಸರಿ, ಓಕೆ. ನೋಡಿ, ಈಗ ಯೂನಿಯನ್ ಅಲ್ಲಿ ಇದ್ದವರ ಜೊತೆ ತಾವು ಮಾತಾಡ್ತೀರಿ, ಅದನ್ನ ಕಂಟ್ರೋಲ್ ಮಾಡ್ತೀರಿ ಅಂತ ಹೇಳಿ ತಾವು ಹೇಳ್ತೀರಿ. ಯೂನಿಯನ್ ಅಲ್ಲಿ ಇಲ್ಲದವರ ಕತೆ ಏನು ಸರ್? ಅಲ್ಲ, ಅವರ ಬಗ್ಗೆ ಗೊತ್ತಿಲ್ಲ. ನಮ್ಮಲ್ಲಿ 325 ಬಸ್ಗಳಿದೆ, ಎಲ್ಲರೂ ನಮ್ಮ ಯೂನಿಯನ್ ಅಲ್ಲಿ ಇದ್ದಾರೆ. ನೀವು ಸಿಟಿ ಬಸ್ಸಿನ ವಿಷಯಕ್ಕೆ ಬಂದಾಗ ಅದು ಯಾವತ್ತು ಕೂಡ ನಾವು ಎಲ್ಲಾ ರೀತಿಯಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ನಮ್ಮ ಸಹಕಾರ ಸದಾ ಇರ್ತದೆ. ಅದು ನೀವು ಎಲ್ಲಾ ಡಿಪಾರ್ಟ್ಮೆಂಟ್ ಅವರದ್ದು ಕೇಳಿದ್ರು ಕೂಡ ನಾವು ಅಲ್ಲಿರ್ತೇವೆ. ಮಣಿಪಾಲದ ವಿಷಯ ನಂಗೆ ಗೊತ್ತಿಲ್ಲ, ಆದ್ರೆ ಯೂನಿಯನ್ ಅಲ್ಲಿ ಇದ್ರು ಇಲ್ಲದಿದ್ರು ಕೂಡ ಬಸ್ ಅಂತ ಹೇಳಿದ ಮೇಲೆ ಆ ಯೂನಿಯನ್ ಇದು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಓಕೆ, ಒಳ್ಳೆ ವಿಚಾರ, ಅಪ್ರಿಶಿಯೇಟ್ ಮಾಡ್ತೇನೆ. ಆ ಒಂದು ವಿಚಾರ ಒಳ್ಳೆ ವಿಚಾರ. ಅಷ್ಟು ಒಂದು ಭರವಸೆ ಇದ್ರೆ ಸಾಕು, ಆ ಒಂದು ವಿಚಾರ ಇದ್ರೆ ಸಾಕು. ಯಾಕಂದ್ರೆ ನಾವುಗಳು ರೆಸ್ಪಾನ್ಸಿಬಿಲಿಟಿನ ತೆಗೆದುಕೊಳ್ತೀವಿ ಅನ್ನುವಂಥದ್ದು. ಯಾಕಂದ್ರೆ ಅಲ್ಟಿಮೇಟ್ಲಿ ನಾನು ಇನ್ನೊಂದು ಕೇಳ್ತೇನೆ ನಿಮ್ಮ ಹತ್ರ. ಈಗ ಇದೇ ಬಸ್ಸಿನವರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ರೆ ಯೂನಿಯನ್ ಅವರು ಜವಾಬ್ದಾರಿ ಅದಕ್ಕೆ ಅವರು ಅದಕ್ಕೆ ಕ್ರೆಡಿಟ್ ತಗೊಳ್ಳೋದಿಲ್ವಾ? ಪಕ್ಕ ತೆಗೆದುಕೊಳ್ತಾರೆ. ಅವ್ರು ಹೇಳ್ತಾರೆ ನಮ್ಮ ಮೆಂಬರ್ ಅಲ್ಲ ಅಂತ ಹೇಳಲಿಕ್ಕೆ ನಾವು ಮನಸ್ಸು ಬರ್ತದೆ ನಮ್ಗೆ. ಚಾನ್ಸ್ ಪಕ್ಕ ಮಾಡಿದಾಗ ನಾವು ಯಾಕೆ ಅವ್ರು ಇಲ್ಲ ಅಂತ ಹೇಳುದು? ಫ್ಯಾಕ್ಟ್ ನಿಜ ಅಲ್ವಾ? ಈಗ ನಾನು ಬಸ್ ಮಾಲೀಕರ ಪರವಾಗಿ ನಾನು ಒಬ್ಬ ಸಾರ್ವಜನಿಕ, ನಾವು ಹೌದೌದು, ಇಲ್ಲ ನಿಮ್ಮ ಮಾತು 100ಕ್ಕೆ 100 ಸತ್ಯ. ಇಲ್ಲ, ಜನರು ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡುವಂತದ್ದು, ನೋ ಡೌಟ್, 100ಕ್ಕೆ 100 ಸತ್ಯ ತಾವು ಹೇಳಿರುವಂತದ್ದು. ಇದನ್ನೇ ಕೇಳೋದು. ಯಾಕಂದ್ರೆ ನಂಗೆ ಶಾಕ್ ಆಯ್ತು, ನಾನು ಕೇಳಿದೆ. ಹಾಗಿದ್ದಾಗ ಪಬ್ಲಿಕ್ ಸರ್ವಿಸ್ ಇದು ನೋಡಿ, ಇದು ಯಾವುದು ಕೂಡ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳ ಅಂತ ಬಂದ ನೋಡಿ, ಜರ್ನಲಿಸ್ಟ್ ಯೂನಿಯನ್ ಇರುತ್ತೆ, ಈಗ ಬಾರ್ ಅಸೋಸಿಯೇಷನ್ ಇರುತ್ತೆ ಲಾಯರ್ನವರಿಗೆ, ಈ ರೀತಿ ಎಲ್ಲವೂ ಕೂಡ ಇದ್ದಾಗ, ಯಾಕಂದ್ರೆ ಜನರ ಜೊತೆ ನಾವು ಬೆರಿಬೇಕು, ಸಾರ್ವಜನಿಕವಾಗಿ ಇರಬೇಕು ಅಂತ ಬಂದಾಗ ಈ ಯೂನಿಯನ್ ವರ್ಕ್ ಮಾಡಲ್ಲ, ಏನ್ ಯೂಸ್ ಇದೆ ಅನ್ನೋ ಪ್ರಶ್ನೆ. ಯಾಕಂದ್ರೆ ಜನರಿಗೆ ನಂಬಿಕೆನೇ ಇರಲ್ಲ ಇಂಥ ವ್ಯವಸ್ಥೆಗಳ ಮೇಲೆ, ಗ್ಯಾರಂಟಿ ಇಲ್ಲ ಇವ್ರುಗಳು ಅಂತ ಬಂದಾಗ ಅದು ನಂಗೆ ಬಹಳಷ್ಟು ಶಾಕ್ ಆಯ್ತು. ನಾವು ಇವತ್ತು ಏನಾದ್ರೂ ಫೀಲ್ಡ್ ಅಲ್ಲಿ ಇದ್ರೆ ಅದಕ್ಕೆ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಜನತೆಯ ಪರ ನಾವೊಂದು 100 ವರ್ಷ ಇತಿಹಾಸ ಯಾಕಿದೆ ಅಂತ ಹೇಳಿದ್ರೆ ನಮ್ಮನ್ನು ಜನರು ನಂಬಿದ್ದಾರೆ. ಕರೆಕ್ಟ್. ನೀವು ಇಡೀ ಯಾವ ದೇಶದಲ್ಲಿ ಕೂಡ ಇಷ್ಟು ವರ್ಷ ಒಂದು ಸರ್ವಿಸ್ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸದಿಂದ ನಾವು ಮಾಡ್ತಾ ಇದ್ದೆ, ಆದ್ರೆ ಜನರಿಗೋಸ್ಕರ ನಾವು ಮಾತಾಡ್ಲೇಬೇಕಲ್ವಾ? ಕರೆಕ್ಟ್, ಫ್ಯಾಕ್ಟ್ ನಿಜ. ಈಗ ಬರುವಾಗ ನಾವು ಇಲ್ಲ ಅವರ ಮೆಂಬರ್ ಅಲ್ಲ ಅಂತ ಹೇಳಿದ್ರೆ ಜನರಿಗೆ ಗೊತ್ತು ಮೆಂಬರ್ ಅಲ್ವಾ ಅಂತ ಹೇಳಿ ಅದೇ ಕೇಳುವಂಥದ್ದು. ಹಾಗಾದ್ರೆ ಮೆಂಬರ್ನ ಬಸ್ ಯಾವುದು, ಅದನ್ನ ಹುಡುಕಿಕೊಂಡು ಹೋಗ್ಬೇಕಾ? ಮೆಂಬರ್ ಇಲ್ಲದ ಬಸ್ಸಿಗೆ ಹೋಗ್ಬಾರ್ದಾ? ಇದೇ ಅಂದ್ರೆ ಭರವಸೆ ಇಲ್ಲ. ಏನ್ ಕತೆ? ಅದೇ ನನಗೆ ಶಾಕ್ ಆಯ್ತು ಕೇಳಿದಾಗ. ಅಂದ್ರೆ ಒಂದ್ ಕಡೆ ಬ್ಯಾಡ್ ವರ್ಡ್ಸ್ ಇಂದ ಬೈಯುವಂಥದ್ದೆಲ್ಲ ನೋಡಿದಾಗ ಹಾಗೆ. ಬಟ್ ಎನಿವೇ, ತಾವುಗಳು ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತೀರಿ ಅನ್ನುವಂಥ ವಿಚಾರವನ್ನ ಹೇಳಿದ್ರಿ. ಯಾಕಂದ್ರೆ ಇದೊಂದು ಡೌಟ್ ಇತ್ತು ಜನರಲ್ಲಿ, ಬಹಳಷ್ಟು ಜನರು ಕರೆ ಮಾಡಿ ಕೇಳ್ತಾ ಇದ್ದಾಗ ನಾವು ಕೇಳುವವರು ಯಾರನ್ನ, ಏನು ಗ್ಯಾರಂಟಿ ಇದೆ ಅಂತ ಬಂದಾಗ ತಾವು ಆ ಒಂದು ವಿಚಾರವನ್ನ ಹೇಳಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಆ್ಯಂಡ್ ಒಂದು ಕ್ಲಾರಿಟಿ ಕೊಟ್ರಿ. ದಿಲ್ರಾಜ್ ಆಳ್ವ ಅವರು, ಎಸ್,
ಥ್ಯಾಂಕ್ ಯು. ಅದೇ ರೀತಿ ಇದು ಬಹಳಷ್ಟು ಕರೆಗಳು ಬರ್ತಾ ಇದೆ, ಆದರೆ ದಯಮಾಡಿ ಕ್ಷಮಿಸಿ, ಸಮಯದ ಅಭಾವ ತುಂಬಾ ಇದೆ. ಹಾಗಿದ್ದಾಗ ಕರೆಗಳನ್ನು ಮುಂದಕ್ಕೆ ನಾನು ತೆಗೆದುಕೊಳ್ತಾ ಇಲ್ಲ. ಸೊ ಹಾಗಿದ್ದಾಗ ಕಾರ್ಯಕ್ರಮವನ್ನು ಮುಗಿಸ್ತೀನಿ, ಯಾಕಂದರೆ ಬಹಳಷ್ಟು ಕರೆಗಳಿವೆ, ತಮ್ಮ ಕರೆಗಳು ಬರ್ತಾನೆ ಇದೆ, ಆದರೆ ಸಮಯದ ಅಭಾವ ತುಂಬಾ ಇದೆ. ಸಾರಿ ಫಾರ್ ದ್ಯಾಟ್ ಆ ಒಂದು ವಿಚಾರಕ್ಕೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದೇ ಮಾತನ್ನು ಹೇಳುವಂಥದ್ದು, ಇಂಚಿನ ಅವಸ್ಥೆ ಮಾರೆ ಪಂದು ಕುಡ್ಲದ ಕೃಪನೊಂದುಲೆರೆ ದಯಪನಾಗ ನಮ್ಮ ತುಳುನಾಡದಕ್ಕೂ ಈ ಒಂಜಿ ವರ್ಡ್ ದಾಯಪನ್ ಪೇರು ಪನ್ನಾಗ ಈ ಒಂಜಿ ಬಸ್ ಟೈಮಿಂಗ್ಸ್ದ ವಿಚಾರ ಆಪುನಂಚಿನ ಗಲಾಟೆಡ್ ಒಂದು ಮಣಿಪಾಲಡ ಆಯ್ನಂಚಿನ ಗಲಾಟೆ ಕೆಬಿನ್ ಚುಚ್ಚೊಂದು ಮೂಗುನ್ ಚುಚ್ಚೊಂದು ರಾಡ್ ಪುರ ಹಾಕೊಂದು ಕಲ್ಲನ್ ಪುರ ದಕ್ಕೊಂದು ಈ ನಮ್ಮನೆ ಗಲಾಟೆ ಮಲ್ಪೇರು ಪನ್ನಾಗ ಬಸ್ ಟೈಮಿಂಗ್ಸ್ ವಿಚಾರಡ್ ಬರೀ ದುರಂತದ ವಿಚಾರ. ಅಂದೇನು ಕಂಟ್ರೋಲ್ ಮಲ್ಪೋಡೆ ಹಾಕೊಂಡು ಕಂಟ್ರೋಲ್ ಮಲ್ಚಿದ ಭಾರಿ ಭಂಗ ಹಾಕೊಂಡು ದಯಪನಾಗ ಪ್ರತಿಯೊರಿಯೆಲ್ಲ ತುಳುನಾಡದಕ್ಕೂ ಒಂಜಿ ಬಸ್ ಇಟ್ಟು ಪೋಪೇರು ಪನ್ನಾಗ ಒಂಜಿ ಬಸ್ ಡ್ರೈವರ್ ಅವಡು ಕಂಡಕ್ಟರ್ನ ಅವಡು ಎಂಚ ಫ್ಯಾಮಿಲಿ ಮೆಂಬರ್ ನಕ್ಲೆ ನಂಬೇರ ಅಂಚೆ ನಕ್ಲೆ ನಂಬೇರು ಅಕ್ಲೆ ನಂಬುದು ಆ ಒಂಜಿ ನಂಬಿಕೆಡು ಪೋಪುನು ಆ ಜರ್ನಿ ಉಪ್ಪುನೆ ನಂಬಿಕೆಡು ಆ ನಂಬಿಕೆದ ಜರ್ನಿದ ನಡುಟು ಪಾಪ ಎಲ್ಲಿಯ ಜೋಕುಲು ಶಾಲೆಗೆ ಪೋಪ ಕಾಲೇಜಿಗೆ ಪೋಪುನ ಜೋಕುಲು ಪೇರು ಬೇಲೆಗೆ ಪೋಪುನ ಕುಲುಪಿಲೇರು ಇಲ್ಲಡ್ದು ಬೇಲೆಗೆ ಬೇಲೆಡ್ದು ಇಲ್ಲಡೆ ಬರ್ಪಿನಿ ನಿಕ್ಲನ ಬಸ್ ನಂಬುದೆ ಐಟು ಉಪ್ಪುನಕುಲು ಕಂಡಕ್ಟರ್ ಅವಡು ಡ್ರೈವರ್ ಅವಡು ಇಂಚ ಮಿಸ್ಬಿಹೇವ್ ಮಲ್ತನ ಬ್ಯಾಡ್ ವರ್ಡ್ಸ್ ಪಾತ್ರನ ಇಂಚ ಗಲಾಟೆ ಮಲ್ತನ ರಾಡ್ ಹಾಕೊಂಡ ಕಲ್ಲಡ್ ಹಾಕೊಂಡ ನಿಕಲ ಮಿತಿ ಎಂಚಿನ ಅಭಿಪ್ರಾಯ ಬರ್ಪುನಂಚಿನ ಪ್ರಯಾಣಿಕರು ಬಂಪುನಂಚಿನ ಪ್ರಶ್ನೆ ಐಟಿ ಏಜೈನ ಕುಲುಪೇರು ಈ ಸುಸಂಸ್ಕೃತ ಮನೆತನದ ಕುಲುಪೇರು ಮಾತಿರ ಸುಸಂಸ್ಕೃತ ಮನೆತನದಕ್ಕಲೆ ಪ್ರತಿಯೊಂದು ಇಲ್ಲಡ್ ಬೈದಿನಕ್ಕಲೆ ಪಪ್ಪ ಅಮ್ಮನ ಜೋಕುಲೆ ಪ್ರತಿಯೊರಿಗಲೇ ಇಂಚ ಆನಾಗ ಮಿಸ್ಬಿಹೇವ್ ಆನಾಗ ಭಾರಿ ಬೇಜಾರಾಪುನು. ಸೊ ಅಂಚದಪ್ಪನಾಗ ದಯಮಲ್ತ ನಿಕಲ ಬಿಹೇವಿಯರ್ದ ಕಡೆಗೆ ಗಮನ ಕೊರ್ಲೆ ಒಂದ್ಸಲ ನಿಕಲ ಬಸ್ ಅವು ಗಲಾಟೆ ಮನ್ಪುನ ಬಸ್ ಐಟ್ ಬಿಹೇವಿಯರ್ ಸರಿ ಇಜ್ಜಿ ಐಟ್ ಅಕ್ಲು ಗಲಾಟೆ ಮಂತೋನು ಪಂದಿತ್ತು ನಾನು ನಿಕ್ಲೆಗೆ ಬಿಸ್ನೆಸ್ಗೆ ಲಾಸ್ ಆಪಿನಿ. ಸೊ ದಯಮಲ್ತದ ಬಿಸ್ನೆಸ್ದ ಒಟ್ಟಿಗೆ ಜನಕ್ಲೆನ ಪ್ರಯಾಣಿಕರನ್ನ ಸುರಕ್ಷತೆ ಅಕಲ್ನ ಒಂಜಿ ಜೀವದ ದೃಷ್ಟಿಡು ಅಕಲ್ನ ಒಂಜಿ ವೆಲ್ಫೇರ್ದ ವಿಷಯಡ್ ಒಂಚೂರು ತೂವಲ್ಲೆ ಅದರ್ವೈಸ್ ಭಾರಿ ಭಂಗ ಆಪುಂಡು ದಯಪನ ಅಕ್ಕುಲ್ ನಿಕ್ಲೆ ನಂಬುದುಪ್ಪೇರು ಎಲ್ಲ ಮಸ್ತ್ ಜನ ಪನ್ಪುಣಕ್ಕುಳ್ಳೇರು. ನಮ್ಮ ತುಳುನಾಡದ ಖಾಸಗಿ ಬಸ್ ವ್ಯವಸ್ಥೆ 100 ವರ್ಷ ಇತಿಹಾಸ ಉಂಡು, ಭಾರಿ ಪೆರ್ಮೆ ಉಂಡು. ಕೆಲವೇರು ಇಂದೇನು ಉಂತಾದು ಗೌರ್ಮೆಂಟ್ ಬಸ್ ಪಾಟ್ರೆಲ್ಲ ರೆಡಿ ಉಳ್ಳೇರು ಅಂಚಾನಾಗ ಸಮಸ್ಯೆ ಆಪಿನ ಲಾಸ್ಟ್ ಗೇರೆಗೆ ಪನ್ಪುನಂಚಿನ ವಿಚಾರ. ಸೊ ಅಂಚಾದಪ್ಪನ ನಮ್ಮ ಕೈ ಟುಪ್ಪುನು ಮಾತ ಒರಿಪವನ ಬೆಳೆ ಪವನ ಅಂಚಿನ. ಸೊ ಇಂಚಿನ ಗಲಾಟೆ ಮಲ್ಪುನಂಚಿನ ಇಂಚಿನ ಮಿಸ್ಲೀಡ್ ಮಲ್ಪುನಂಚಿನ ಮಿಸ್ಬಿಹೇವ್ ಮಲ್ಪುನಂಚಿನ ದಯಮಲ್ತ ಮಲ್ಪೊಡ್ಚಿ ಮಾತ್ರೆಗ್ಲ ಎಡ್ಡೆ ಅವಡು ಇಂಚಿನ ಗಲಾಟೆ ಆಪಿನ ಬೋಡ್ಚಿ ನನ್ನ ದುಂಬಾಗ ನಮ್ಮ ತುಳುನಾಡು ಪಂದು. ಥ್ಯಾಂಕ್ ಯು, ಧನ್ಯವಾದ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.